ಹರೇ ಕೃಷ್ಣ ಕಾಣ್ತಾ ಇದ್ಯಾ? ಹರೇ ಕೃಷ್ಣ ಕಾಣ್ತಿದೆ ಕಾಣ್ತಿದೆ ಮಾತಾಜಿ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ರಾಧಾ ಹರೇ ಕೃಷ್ಣ. ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತವನ್ನ ನನಗೆ ಅದನ್ನ ಈ ಒಂದು 5 ದಿನಗಳ ಒಂದು ಕಾರ್ಯಕ್ರಮ ಓದುವುದು ಅದೇ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲು ಧನ್ಯವಾದಗಳನ್ನ ಅವರಿಗೆ ಅರ್ಪಿಸುತ್ತೇನೆ. ರಾಧಾ ಗೋವಿಂದ ಮಂದಿರ ಶ್ರೀವಾಸನ್ ಪ್ರಭುಜಿ ಅವರು ನಮಗೆ ಕೊಟ್ಟಿದ್ದಾರೆ, ಮತ್ತು ರಾಮನಿಷ್ಠ ಪ್ರಭುಜಿ ಈ ದೇವಸ್ಥಾನದ ಅಧ್ಯಕ್ಷರು ಅವರಿಗೂ ಕೂಡ ನನ್ನ ನಮನಗಳು. ಚೈತನ್ಯ ಮಹಾಪ್ರಭುಗಳಿಗೆ ಮತ್ತು ನಮ್ಮ ಶೀಲ ಪ್ರಭುಪಾದರಿಗೆ ನನ್ನ ಅನಂತ ವಂದನೆಗಳು. ಹರೇ ಕೃಷ್ಣ. ಈ ಚೈತನ್ಯ ಚರಿತಾಮೃತ ಇದು ಭಗವದ್ಗೀತೆ ಒಂದು ಪ್ರಿಲಿಮಿನರಿ ಸ್ಟಡಿ, ಅಂದ್ರೆ ನಾವು ಮೊಟ್ಟ ಮೊದಲು ಕಲಿತಕ್ಕಂಥದ್ದು, ಆಮೇಲೆ ನಾವು ಭಾಗವತವನ್ನು ಕಲಿತಕ್ಕಂಥದ್ದು. ಆದ ಮೇಲೆ ಇದು ಚೈತನ್ಯ ಚರಿತಾಮೃತ. ಸೊ ಅದು ಒಂಥರ PhD ಇದ್ದ ಹಾಗೆ. ಸೊ ಹಾಗಾಗಿ ಈ ಚೈತನ್ಯ ಚರಿತಾಮೃತದ ಬಗ್ಗೆ ಏನಾದ್ರೂ 2 ಶಬ್ದ ಹೇಳಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ಅದರ ಬಗ್ಗೆ ಏನಾದ್ರೂ ಅರ್ಥ ಹೇಳಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆದ್ರೂ ಕೂಡ ನನಗೆ ಗುರುಗಳು ಕೊಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಆಯೋಜಿಸಿದ್ದಾರೆ. ಹಾಗಾಗಿ ಆ ಒಂದು ಭಗವಂತನಲ್ಲಿ ಬೇಡುತ್ತಾ ಇದರ ಬಗ್ಗೆ ನನಗೆ ಏನಾದ್ರೂ ಹೇಳಲಿಕ್ಕೆ ಒಂದು ಶಕ್ತಿ ಕೊಡು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಿಂದೆ ನಾವು ಈ ಅಧ್ಯಾಯ 4ನೇ ಅಧ್ಯಾಯ, ಈ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ, ಅವರು ಏಕೆ ಇಲ್ಲಿ ಅವತರಿಸಿ ಬಂದರು, ಅದನ್ನ ಅಂತರಂಗದ ಒಂದು ಕಾರಣಗಳು, ಅದರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ನಾವು ಅವರು ಯಾಕೆ ಬಂದರು, ಅದರದ್ದು ಎಕ್ಸ್ಟರ್ನಲ್ ರೀಸನ್ಸ್, ಅದರ ಬಗ್ಗೆ ನಾವು ನೋಡಿದ್ದೇವೆ. ಯಾರಾದ್ರೂ ಹೇಳ್ತೀರಾ ಅವರು ಯಾಕೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾಕೆ ಬಂದ್ರು ಅಂತ ಒಂದು ಕಾರಣಗಳನ್ನ ಹೇಳ್ತೀರಾ? ಹರೇ ಕೃಷ್ಣ. ರಾಧಾರಾಣಿ ಆಹ್ಲಾದಕ್ಕೆ ಹುಟ್ಟು ಬಂದ್ರು. ತಿರ್ಗಾ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಕೃಷ್ಣದ ಮೇಲೆ ರಾಧಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅವರೇ ಅವತರಿಸ್ಕೊಂಡು ಬಂದ್ರು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಮತ್ತೆ ಬೇರೆ ವಿಚಾರಗಳು? ಬದ್ಧ ಆತ್ಮಗಳಿಗೆ ಮುಕ್ತಿ ಕೊಡಕ್ ಬಂದಿದ್ದಾರೆ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಭಕ್ತರು ಯಾವತ್ತೂ ಶಾಂತಿ, ಸುಖದ, ನೆಮ್ಮದಿ ಇರ್ತಾರಲ್ಲ, ಅವರ ಭಾವನ ಅನುಭವಿಸ್ಲಿಕ್ಕೆ ಬಂದ್ರು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡೋಣ, ಇದನ್ನ ತಿಳ್ಕೊಳ್ಳೋಣ. ಶ್ಲೋಕ 63ಕ್ಕೆ ಹೋಗೋಣ. ಲಾದಿನಿ ಸಂಧಿನಿ ಸಂವಿತ್ವಯ ಏಕ ಸರ್ವ ಸಂಸ್ಥಿತೌ ಹ್ಲಾದ ತಾಪ ಕರಿ ಮಿಶ್ರ ತ್ವಯಿನೋ ಗುಣವರ್ಜಿತೆ. ಯಾರಾದ್ರೂ ಒಬ್ರು ಓದ್ಬೋದು? ಹರೇ ಕೃಷ್ಣ. ಆಲ್ದಿನಿ ಸಂಧಿನಿ ಸಂವಿತ್ವಯ ಏಕ ಸರ್ವ ಸಂಸ್ಥಿತೌ ಆಲ್ದ ತಾಪಕರಿ ಮಿಶ್ರ ತ್ವಯಿನೋ ಗುಣವರ್ಜಿತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹ್ಲಾದಿನಿ ಸಂತೋಷಾನುಭವದ ಶಕ್ತಿಯು, ಸಂಧಿನಿ ಅಸ್ತಿತ್ವದಲ್ಲಿ ಉಳಿದುಕೊಳ್ಳುವ ಶಕ್ತಿ, ಸಂವಿತ್ ಜ್ಞಾನಗೊಳಿಸುವ ಶಕ್ತಿ, ತ್ವಯಿ ನಿನ್ನಲ್ಲಿ, ಏಕ ಒಂದು, ಸರ್ವ ಸಂಸ್ಥಿತವು ಯಾವುವು ಎಲ್ಲದರ ಆಧಾರ ಸ್ತಂಭಗಳು, ಹ್ಲಾದ ಸಂತೋಷ, ತಾಪ ಮತ್ತು ದುಃಖ, ಕರಿ ಉಂಟು ಮಾಡುವುದು, ಮಿಶ್ರ ಎರಡರ ಬೆರಕೆ, ತ್ವಯಿ ನಿನ್ನಲ್ಲಿ, ನೋ ಅಲ್ಲ, ಗುಣವರ್ಜಿತೆ ಯಾರು ಪ್ರಾಕೃತಿಕ ತ್ರಿಗುಣ ರಹಿತರೋ ಅವರು.
ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕಿ ಜೈ. ಯಾರಾದ್ರೂ ಓದಿ. ಹರೇ ಕೃಷ್ಣ. ಯಾರು ಓದ್ತೀರಿ ಅವರು ಹ್ಯಾಂಡ್ ರೈಸ್ ಮಾಡಬೇಕು. ನಾನು ಮಧ್ಯದಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಾನು ಓದ್ತೇನೆ ನೀನು ಓದ್ತೇನೆ ಅಂತ. ಯಾರು ಹ್ಯಾಂಡ್ ರೈಸ್ ಮಾಡ್ತೀರಿ ಅವರಿಗೆ ಅವಕಾಶ. ಓಕೆ, ಜಯಲಕ್ಷ್ಮಿ ಮಾತಾಜಿ ಓದಿ. ನೀನೇ ಎಲ್ಲದರ ಆಧಾರಭೂತನು. ಲಾದಿನಿ, ಸಂಧಿನಿ ಮತ್ತು ಸಂವಿತ್ ಎಂಬ 3 ಗುಣಧರ್ಮಗಳು ಸೇರಿ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ನಿನ್ನಲ್ಲಿದೆ. ಆದರೆ ಸುಖವನ್ನು ದುಃಖವನ್ನು ಹಾಗೂ ಇವೆರಡರ ವಿಶ್ವರೂಪದ ಅನುಭವಗಳನ್ನು ತಂದುಕೊಡುವ ಐಹಿಕ ಪ್ರಕೃತಿ ಗುಣಗಳು ನಿನ್ನಲ್ಲಿಲ್ಲ, ಏಕೆಂದರೆ ಲೌಕಿಕ ಗುಣಗಳೇ ನಿನ್ನಲ್ಲಿಲ್ಲ. ಭಾವಾರ್ಥ. ಪ್ರಸ್ತುತ ಶ್ಲೋಕವನ್ನು ವಿಷ್ಣು ಪುರಾಣದಿಂದ 1.12.69 ಆಯ್ದುಕೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಶ್ರೀಲ ಪ್ರಭುಪಾದಕಿ ಜೈ. ಭಗವಂತನ ಅಂದ್ರೆ ಇಲ್ಲಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ, ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಇವರು ಚೈತನ್ಯ ಚರಿತಾಮೃತವನ್ನ ಬರೆದಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ? ಪ್ರಭುವೇ ನೀನೇ ಎಲ್ಲದರ ಆಧಾರಭೂತ. ಭಗವಂತನೇ ಎಲ್ಲದಕ್ಕೂ ಆಧಾರ ಅಲ್ವಾ? ಭಗವಂತ ಇಲ್ಲದಿದ್ರೆ ಯಾವುದೂ ಇಲ್ಲ, ಅವನೇ ಆಧಾರ ಸ್ತಂಭ, ಆಧಾರಭೂತ. ಇಲ್ಲಿ ಭಗವಂತನಲ್ಲಿ ಯಾವುದೇ ಲೌಕಿಕ ಗುಣಗಳಿಲ್ಲ. ಲೌಕಿಕ ಗುಣಗಳು ಅಂದ್ರೆ ಯಾವುದು? ಹರೇ ಕೃಷ್ಣ. ಲೌಕಿಕ ಗುಣಗಳು ಯಾವುದು? ಸತ್ವ ರಜೋ ತಮೋ ಗುಣಗಳು. ಸತ್ವ ರಜೋ ತಮ ಗುಣಗಳು ಇಲ್ಲ. ಹಾಗಂತ ಅವನಲ್ಲಿ ಏನು ಗುಣಗಳೇ ಇಲ್ಲ ಅಂತ ಅಲ್ಲ. ಅವನಲ್ಲಿ ಆಧ್ಯಾತ್ಮಿಕ ಗುಣಗಳಿವೆ. ಆಧ್ಯಾತ್ಮಿಕ ಗುಣಗಳು ತುಂಬಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಲಾದಿನಿ, ಸಂಧಿನಿ ಮತ್ತು ಸಂವಿತ್, ಈ 3. ಸೊ ಅದಕ್ಕೆ ಅವನು ಸಚ್ಚಿದಾನಂದ ವಿಗ್ರಹ, ಸತ್ ಚಿತ್ ಆನಂದ. ಇಲ್ಲಿ ಸತ್ ಅಂದ್ರೆ ಇಲ್ಲಿ ಸಂಧಿನಿ, ಚಿತ್ ಅಂದ್ರೆ ಇಲ್ಲಿ ಸಂವಿತ್, ಲಾದಿನಿ ಆನಂದ. ಸೊ ಹಾಗಾಗಿ ಈ 3 ಶಕ್ತಿಗಳು ಕೂಡಿ ಭಗವಂತ ಆಗಿದ್ದಾನೆ. ಸೊ ಅದು ಆಧ್ಯಾತ್ಮಿಕ ಶಕ್ತಿ, ಭಗವಂತನ ಅಂತರಂಗ ಶಕ್ತಿ. ಸೊ ಅವನಲ್ಲಿ ಇದು ಏನಾಗುತ್ತೆ? ಸುಖವನ್ನು ದುಃಖವನ್ನು ಅನುಭವಿಸುವ ಪ್ರಕೃತಿ ಗುಣಗಳು ಇಲ್ಲ. ಈ ಪ್ರಕೃತಿ ಗುಣಗಳು ನಮ್ಗೆ ಏನ್ ಕೊಡುತ್ತೆ? ಸುಖ ದುಃಖ ಕೊಡುತ್ತೆ. ಆದರೆ ಭಗವಂತನಲ್ಲಿ ಇದು ಇಲ್ಲ. ಶ್ಲೋಕ 64. ಸಂಧಿ ನೀರ ಸಾರಾಂಶ ಶುದ್ಧ ಸತ್ವ ನಾಮ ಭಗವಾನೇರ ಸತ್ತಾಹಯ ಯಾಗತೆ ವಿಶ್ರಮ. ಹರೇ ಕೃಷ್ಣ. ಒಬ್ಬರು ಓಕೆ, ಉಮಾದೇವಿ ವೆಂಕಟೇಶ್ ಮಾತಾಜಿ ಶ್ಲೋಕ ಮತ್ತೆ ಅದು ಶಬ್ದಾರ್ಥ ಮತ್ತು ಅನುವಾದ ಇದನ್ನು ಭಾವಾರ್ಥ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ಸಂಧಿ ನೀರೇ ಸಾರ ಅಂಶ ಶುದ್ಧ ಸತ್ವ ನಾಮ ಭಗವಾನೇರ ಸತ್ತಾಹಯ ಯಾಯತೆ ವಿಶ್ರಮ. ಇದು ಮೀನಿಂಗ್ ಓದ್ಬೇಕಂಬ್ರ ಮಾತಾಜಿ. ಓದಿ ಮಾತಾಜಿ. ಸಂಧಿ ನೀರ ಅಸ್ತಿತ್ವದಲ್ಲಿ ಉಳಿದುಕೊಳ್ಳುವ ಶಕ್ತಿಯ ಸಾರ ರಸ ಭಾಗವು ಅಂಶ ಭಾಗ ಶುದ್ಧ ಸತ್ವ ಪರಿಶುದ್ಧ ಅಸ್ತಿತ್ವದ ನಾಮ ಎಂಬ ಹೆಸರಿನ ಭಗವಾನೇರ ಪರಮ ದೇವೋತ್ತಮ ಪುರುಷ ಸತ್ವ ಸತ್ತ ಅಸ್ತಿತ್ವವು. ಮಾತಾಜಿ ಅದು ಕಾಣಲ್ವಲ್ಲ ಮಾತಾಜಿ? ಓಕೆ ಮಾತಾಜಿ, ನೆಕ್ಸ್ಟ್ ಓದಿ, ಅನುವಾದ ಓದಿ. ಅನುವಾದ. ಶೀಲ ಬಹುಪಾದರಿಗೆ ಜಯವಾಗಲಿ. ಸಂಧಿನಿ ಶಕ್ತಿಯು ಸಾರಭಾಗವೇ ಶುದ್ಧ ಸತ್ವ. ಭಗವಾನ್ ಕೃಷ್ಣನ ಅಸ್ತಿತ್ವವು ಈ ಶುದ್ಧ ಸತ್ವದಲ್ಲಿ ಆಶ್ರಯ ಪಡೆದಿದೆ. ಹರೇಶ ಮಾತಾಜಿ ಧನ್ಯವಾದಗಳು. ಪ್ರಭುಪಾದಕಿ ಜೈ. ಇಲ್ಲಿ ನಾವು ಸಂಧಿನಿ ಶಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಗೆ 3 ಗುಣಗಳು, ಪ್ರಕೃತಿಯ 3 ಗುಣಗಳು ಗೊತ್ತಿದೆ. ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಯಾವಾಗ ಈ ಸತ್ವಗುಣ ಶುದ್ಧ ಸತ್ವ ಆಗತ್ತೆ ಅಂದ್ರೆ ಈ ರಜೋಗುಣ ತಮೋಗುಣ ಕಂಪ್ಲೀಟ್ 0 ಆದಾಗ ಅದು ಶುದ್ಧ ಸತ್ವ ಆಗತ್ತೆ. ಅದು ಭೌತಿಕ ಪ್ರಪಂಚದಲ್ಲಿ ಸತ್ವಗುಣವೇ ಅಧಿಕವಾದದ್ದು. ಅದನ್ನು ಮೀರಿದ್ದು ಶುದ್ಧ ಸತ್ವ. ಅಂದ್ರೆ ಈ ಶುದ್ಧ ಸತ್ವದಲ್ಲಿ ಯಾವುದೂ ಇಲ್ಲ, ರಜಗುಣ ತಮಗುಣ ಈ ಸತ್ವಗುಣವೂ ಇಲ್ಲ, ಅದನ್ನು ಮೀರಿದ್ದು. ಸೊ ಇಲ್ಲಿ ಭಗವಂತನಲ್ಲಿ ಸಂಧಿನಿ ಶಕ್ತಿ ಸಾರ, ಅದರ ಒಂದು ಸಾರ ಭಾಗ ಅಂತಂದ್ರೆ ಈ ಶುದ್ಧ ಸತ್ವ. ಈ ಭಗವಾನ್ ಕೃಷ್ಣನ ಅಸ್ತಿತ್ವ, ಅವನೇನು ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಅಸ್ತಿತ್ವ ಈ ಶುದ್ಧ ಸತ್ವದಲ್ಲಿ ಆಶ್ರಯ ಪಡೆದೆ. ಭಗವಂತ ಶುದ್ಧ ಸತ್ವದಲ್ಲಿ ಇದ್ದಾನೆ. ಈಗ ಇಷ್ಟನ್ನೇ ನಾವು ತಿಳ್ಕೊಳ್ಬೇಕು. ಸೊ ಭಗವಂತ 3 ಗುಣಲಿಲ್ಲ, ಅವನು 3 ಗುಣಗಳನ್ನು ಮೀರಿ ಅವನು ಶುದ್ಧ ಸತ್ವದಲ್ಲಿ ಇದ್ದಾನೆ. 65ನೇ ಶ್ಲೋಕಕ್ಕೆ ಹೋಗೋಣ. ಮಾತಾ ಪಿತಾ ಸ್ಥಾನ ಗೃಹ ಶಯ್ಯಾಸನಾರ
ये सब कृष्णेरा शुद्ध सत्वेरा विकार लक्ष्मी पी एम माताजी ओदी ಹರೇ ಕೃಷ್ಣ ಮಾತಾಜಿ हरे ಓದ್ತೀನಿ. ಮಾತಾ ಪಿತಾ ಸ್ಥಾನ ಗೃಹ ಶಯ್ಯಾಸನಾರ ಯೇ ಸಭ ಕೃಷ್ಣೇರ ಶುದ್ಧ ಸತ್ವೇರ ವಿಕಾರ. ಮಾತಾ ತಾಯಿ, ಪಿತಾ ತಂದೆ, ಸ್ಥಾನ ಸ್ಥಳ, ಗೃಹ ಮನೆ, ಶಯ್ಯಾಸನ ಹಾಸಿಗೆಗಳು ಹಾಗೂ ಆಸನಗಳು, ಆರ ಹಾಗೂ ಏ ಸಭ ಈ ಎಲ್ಲವೂ ಕೃಷ್ಣನ ಶುದ್ಧ ಸತ್ವೇರ ಪರಿಶುದ್ಧ ಸತ್ವದ ವಿಕಾರ ಪರಿವರ್ತಿತ ರೂಪಗಳು. ಅನುವಾದ ಓದ್ರಿ ಮಾತಾಜಿ. ओदी माताजी ಅನುವಾದ: ಕೃಷ್ಣನ ತಾಯಿ, ತಂದೆ, ಧಾಮ, ಮನೆ, ಹಾಸಿಗೆ, ಆಸನಗಳು ಇತ್ಯಾದಿ ಎಲ್ಲವೂ ಶುದ್ಧ ಸತ್ವದ ಪರಿವರ್ತಿತ ರೂಪಗಳಾಗಿವೆ. ಹರೇ ಕೃಷ್ಣ ಮಾತಾಜಿ. ಮುಂದೋದ್ಲ ಇದು ಭಾವಾರ್ಥ. ಒಂದು ನಿಮಿಷ ಓದಿ ಮಾತಾಜಿ. ಸ್ವಲ್ಪ ಕೆಳಗೆ ಮೇಲಾಗ್ತಾ ಇದೆ. ಭಾವಾರ್ಥ: ಭಗವಾನ್ ಕೃಷ್ಣನ ತಂದೆ ತಾಯಿ ಗೃಹ ಕೃತ್ಯದ ವಿವರಗಳು ಎಲ್ಲವೂ ವಿಶುದ್ಧ ಸತ್ವದಲ್ಲಿಯೇ ಪ್ರದರ್ಶಿತವಾಗುವುವು. ಪರಿಶುದ್ಧ ಸತ್ವಗುಣದಲ್ಲಿ ಸ್ಥಿತನಾಗಿರುವ ಜೀವಿಯು ಪರಮ ದೇವೋತ್ತಮ ಪುರುಷನ ರೂಪ, ಗುಣಗಳು ಹಾಗೂ ಇತರ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕೃಷ್ಣ ಪ್ರಜ್ಞೆಯು ಪರಿಶುದ್ಧ ಸತ್ವಗುಣದ ವೇದಿಕೆಯ ಮೇಲೆ ಪ್ರಾರಂಭವಾಗುತ್ತದೆ. ಮೊದಲಲ್ಲಿ ಒಂದು ಅಸ್ಪಷ್ಟ ಕೃಷ್ಣ ರೂಪ ಅರಿವಿಗೆ ಬರುವುದಾದರೂ ವಾಸ್ತವವಾಗಿ ಕೃಷ್ಣನ ಸಾಕ್ಷಾತ್ಕಾರವಾಗುವುದು ಸರ್ವಶಕ್ತಿಯ ಪರಮ ಒಡೆಯನಾದ ಅಥವಾ ಅಖಿಲ ಶಕ್ತಿಗಳ ಆದಿದೈವವಾದ ವಾಸುದೇವನ ರೂಪದಲ್ಲಿ. ಜೀವಿಯು ಪ್ರಕೃತಿ ತ್ರಿಗುಣಗಳಿಗೆ ಅತೀತವಾದ ವಿಶುದ್ಧ ಸತ್ವದಲ್ಲಿ ಸ್ಥಿತನಾದಾಗ ಸೇವೆ ಮಾಡುವ ಮನೋಧರ್ಮದಿಂದ ಪರಮ ಪುರುಷನ ರೂಪ, ಗುಣ ಹಾಗೂ ಇತರ ಲಕ್ಷಣಗಳನ್ನು ಗ್ರಹಿಸಬಹುದು. ಪರಿಶುದ್ಧ ಸತ್ವಗುಣದ ಸ್ಥಿತಿಯು ಅರ್ಥೈಸಿಕೊಳ್ಳುವುದರ ವೇದಿಕೆಯಾಗಿದೆ, ಏಕೆಂದರೆ ಪರಮಪ್ರಭುವು ಎಂದಿಗೂ ಆಧ್ಯಾತ್ಮಿಕ ಅಸ್ತಿತ್ವದಲ್ಲೇ ಇರುತ್ತಾನೆ. ಕೃಷ್ಣನು ಸರ್ವದಾ ಸರ್ವರೀತಿಯಲ್ಲೂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಾವು ತಿಳ್ಕೊಳ್ಳೋಣ, ಭಗವಾನ್ ಕೃಷ್ಣನ ಎಲ್ಲವೂ ಕೂಡ ಅಂದರೆ ತಂದೆ ತಾಯಿ ಅವನ ಎಲ್ಲವೂ ಅವನ ಇಲ್ಲಿರ್ತಕ್ಕಂಥ ನಿತ್ಯ ಪಾರಿಷದರು ಅವರು ಎಲ್ಲರೂ ಕೂಡ ಶುದ್ಧ ಸತ್ವದಲ್ಲಿಯೇ ಇರ್ತಾರೆ. ಹಾಗಾಗಿ ನಾವು ಭಗವಂತ ಶುದ್ಧ ಸತ್ವದಲ್ಲಿ ಇದ್ದಾನೆ. ಸೊ ಹಾಗಾಗಿ ಅವನನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಆ ಭಗವಂತನ ರೂಪ ಹೇಗೆ ತಿಳ್ಕೊಳ್ಳೋದು, ಅವನ ಗುಣಗಳನ್ನು ಹೇಗೆ ತಿಳ್ಕೊಳ್ಳೋದು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಕೂಡ ಶುದ್ಧ ಸತ್ವಕ್ಕೆ ಬರ್ಬೇಕಾಗುತ್ತೆ. ಇದು ಅರ್ಥ ಆಯ್ತಲ್ಲ ಹರೇ ಕೃಷ್ಣ. ನಾವು ಕೂಡ 3 ಗುಣಗಳನ್ನ ಮೀರ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಈ 3 ಗುಣಗಳಿಂದ ಹೊರಬಂದಾಗ ಭಗವಂತನ ರೂಪ ಹೇಗಿದೆ, ಅವನ ಗುಣಗಳು ಹೇಗಿದೆ, ಅವನ ಇತರ ಲಕ್ಷಣಗಳು ಹೇಗಿದೆ, ಇದನ್ನೆಲ್ಲ ನಾವು ತಿಳ್ಕೊಳ್ಬಹುದು. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಹೇಳ್ತಕ್ಕಂಥದ್ದು ಈ ಶುದ್ಧ ಸತ್ವದ ವೇದಿಕೆಯ ಮೇಲೆ ಇದೆ. ಮೊದಲು ಏನಾಗುತ್ತೆ ಅಂತಂದ್ರೆ ನಮಗೆ ಅಸ್ಪಷ್ಟವಾಗಿ ಭಗವಂತನ ಬಗ್ಗೆ ತಿಳಿತದೆ. ಆದ್ರೆ ಯಾವಾಗ ನಾವು ವಿಶುದ್ಧ ಸತ್ವ ಅಥವಾ ಶುದ್ಧ ಸತ್ವದಲ್ಲಿ ಸ್ಥಿತ ಆಗ್ತೇವೆ ಆಗ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಈಗ ಶುದ್ಧ ಭಕ್ತರು ಅವರು ವಿಶುದ್ಧ ಸತ್ವದಲ್ಲಿ ಇರ್ತಾರೆ, ಅಂದ್ರೆ ಆ ಶುದ್ಧ ಸತ್ವದಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಭಗವಂತ ಅರ್ಥ ಆಗ್ತಾನೆ. ಯಾರು ವಿವೋ Y36? ಹರೇ ಕೃಷ್ಣ. ಹೆಸರು ಬರ್ಕೊಳ್ಳಿ ನಿಮ್ ಮುಂದೆ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಸುರೇಶ್. ಹೆಸರೇನು ನಿಮ್ದು? ಮಂಜುಳಾ ಸುರೇಶ್. ಓಕೆ, ನಿಮ್ ಹೆಸರನ್ನ ಬರ್ಕೊಳ್ಳಿ ಮಾತಾಜಿ, ಇಲ್ಲಿ ಅವಕಾಶ ಇರುತ್ತೆ. ಬರ್ಕೊಂಡಿದ್ದೆ ಮೇಡಮ್. ಅದೇನೋ ಟರ್ನ್ ಆಗಿದೆ ಈಗ. ಡೈಲಿ ಅದೇ ಇರ್ತಿತ್ತು. ಓಕೆ, ಓದಿ. ಕೃಷ್ಣನು ಸರ್ವದಾ ಸರ್ವ ರೀತಿಯಲ್ಲೂ ಆಧ್ಯಾತ್ಮಿಕನಾದವನು. ಪರಮ ದೇವೋತ್ತಮ ಪುರುಷನ ತಾಯಿ ತಂದೆಗಳೇ ಅಲ್ಲದೆ ಅವನ ಇರುವಿಕೆಯ ಸಕಲ ಪರಿವಾರವು ಸಂಧಿನಿ ಶಕ್ತಿಯ ಪ್ರಕಟ ರೂಪ ಅಥವಾ ವಿಶುದ್ಧ ಸತ್ವದ ಪರಿವರ್ತಿತ ಅಭಿವ್ಯಕ್ತಿಗಳೇ ಆಗಿದ್ದಾರೆ. ಈ ಮಾತನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಹೇಳಬಹುದಾದೆಂದರೆ ಪ್ರಭುವಿನ ಅಂತರಂಗ ಶಕ್ತಿಯ ಒಂದು ಭಾಗವಾದ ಸಂಧಿನಿ ಶಕ್ತಿಯ ಆಧ್ಯಾತ್ಮಿಕ ಜಗತ್ತಿನ ಸಕಲ ವೈಭವವನ್ನು ಪೋಷಿಸುತ್ತದೆ ಹಾಗೂ ಅಭಿವ್ಯಕ್ತಗೊಳಿಸುತ್ತದೆ. ಭಗವಂತನ ಸಾಮ್ರಾಜ್ಯದಲ್ಲಿ ಅವನು
ಅವನ ದಾಸರು, ದಾಸಿಯರು, ಸಖಿಯರು, ತಾಯಿ ತಂದೆಯರು ಹಾಗೂ ಇತರ ಪ್ರತಿಯೊಬ್ಬರ ಸಂದಿನಿ ಶಕ್ತಿಯ ಆಧ್ಯಾತ್ಮಿಕ ಅಸ್ತಿತ್ವದ ಪರಿವರ್ತಿತ ರೂಪಗಳೇ ಆಗಿದ್ದಾರೆ. ಬಹಿರಂಗ ಶಕ್ತಿಯಲ್ಲಿ ಸ್ಥಿತವಾದ ಸಂದಿನಿ ಶಕ್ತಿಯೂ ಕೂಡ ಇದೆ. ಈ ರೀತಿ ಐಹಿಕ ಜಗತ್ತಿನ ಎಲ್ಲಾ ವೈವಿಧ್ಯಗಳನ್ನು ವಿಸ್ತೃತಗೊಳಿಸುತ್ತದೆ. ಇದರ ಮೂಲಕ ನಾವು ಆಧ್ಯಾತ್ಮಿಕ ಜಗತ್ತಿನ ಒಂದು ಕಿರುನೋಟವನ್ನು ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ. ಸೊ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಸಂದಿನಿ ಶಕ್ತಿ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಸಂದಿನಿ ಶಕ್ತಿ ಅಂದ್ರೆ ಅಸ್ತಿತ್ವದ ಶಕ್ತಿ. ಸೊ ಸಂದಿನಿ, ಸಂವಿತ್, ಹ್ಯಾದಿನಿ ಅಂತ ಅಂದ್ರೆ ಸಂದಿನಿ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಶಕ್ತಿ. ಇದು ಇಲ್ಲಿ ಏನಿರ್ತದೆ, ಇಲ್ಲಿ ಭಗವಂತನ ಆ ಧಾಮ, ಅವನು ಭಗವಂತ ಎಲ್ಲ ರೀತಿಯಿಂದನೂ ಕಂಪ್ಲೀಟ್ಲಿ ಸ್ಪಿರಿಚುವಲ್, ಪೂರ್ಣವಾಗಿ ಆಧ್ಯಾತ್ಮಿಕನಾಗಿದ್ದಾನೆ ಅಲ್ವಾ. ಸೊ ಹಾಗಾಗಿ ಅವನ ಧಾಮ, ಆ ಧಾಮದಲ್ಲಿ ಇರ್ತಕ್ಕಂಥ ಅವನ ದಾಸರು, ದಾಸಿಯರು, ಸಖಿಯರು, ತಂದೆ ತಾಯಿರು ಎಲ್ಲರೂ ಕೂಡ ಶುದ್ಧ ಸತ್ವದಲ್ಲೇ ಇರ್ತಾರೆ. ಸೊ ಹಾಗಾಗಿ ಈ ಆಧ್ಯಾತ್ಮಿಕ ಜಗತ್ತು ಅಲ್ಲಿ ಇರೋದು ಎಲ್ಲವೂ ಶುದ್ಧ ಸತ್ವ. ಆದರೆ ಭೌತಿಕ ಜಗತ್ತಲ್ಲಿ ಇರೋದೆಲ್ಲ ಏನು? ಹರೇ ಕೃಷ್ಣ. ಭೌತಿಕ ಜಗತ್ತಲ್ಲಿ ಇರೋದೆಲ್ಲ ಏನು? ರಜೋಗುಣ ತಮೋಗುಣಗಳಿದೆ. ಸತ್ವಗುಣ, ರಜೋಗುಣ, ತಮೋಗುಣ. ಆದರೆ ಆಧ್ಯಾತ್ಮಿಕ ಪ್ರಪಂಚದ ಎಲ್ಲವೂ ಕೂಡ ಶುದ್ಧ ಸತ್ವ. ಭಗವಂತನ ಧಾಮದಲ್ಲಿರ್ತಕ್ಕಂಥ ಎಲ್ಲರೂ ಮತ್ತು ಆ ಭಗವಂತನ ಧಾಮ ಎಲ್ಲ ವ್ಯಕ್ತ ಆಗಿರೋದು ಆ ಸಂಧಿನಿ ಶಕ್ತಿಯ ಅದು ಆಧ್ಯಾತ್ಮಿಕ ಜಗತ್ತನ್ನೇ ಅದು ಪೋಷಿಸುತ್ತದೆ. ಸೊ ಹಾಗಾಗಿ ಭಗವಂತನ ಬಗ್ಗೆ ನಾವು ಆ ಒಂದು ಸಂಧಿನಿ ಶಕ್ತಿ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈಗ ಶ್ಲೋಕ 66ಕ್ಕೆ ಹೋಗೋಣ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತಃ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋ ಹಿ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದ್ ಈಯತೆ ತತ್ರ ಪುಮಾನ್ ಅಪಾವೃತಂ ಸತ್ವೇ ಚ ತಸ್ಮಿನ್ ಭಗವಾನ್ ವಾಸುದೇವೋ ಈ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಸತ್ವಂ ಅಸ್ತಿತ್ವವು, ವಿಶುದ್ಧಂ ಪರಿಶುದ್ಧ, ವಾಸುದೇವ ಶಬ್ದಿತಂ ವಾಸುದೇವ ಎಂಬ ಹೆಸರಿನ ಯತ್ ಯಾವುದರಿಂದ ಈಯತೆ ಕಾಣಿಸಿಕೊಳ್ಳುತ್ತದೆ, ತತ್ರ ಅದರಲ್ಲಿ ಪುಮಾನ್ ಪರಮ ದೇವೋತ್ತಮ ಪುರುಷನು ಅಪಾವೃತಃ ಯಾವ ಆವರಣವೂ ಇಲ್ಲದೆ, ಸತ್ವೇ ಸತ್ವಗುಣದಲ್ಲಿ, ಛಾಂ ಮತ್ತು ತಸ್ಮಿನ್ ಅದು ಭಗವಾನ್ ಪರಮ ದೇವೋತ್ತಮ ಪುರುಷ, ವಾಸುದೇವ ವಾಸುದೇವನು ಈ ನಿಶ್ಚಯವಾಗಿ ಅಧೋಕ್ಷಜ ಇಂದ್ರಿಯಗಳಿಗೆ ಅತೀತನಾದ, ಮೇ ನನ್ನ ಮನಸ್ಸಿನಿಂದ ವಿಧೀಯತೆ ಗಳಿಸಲಾಗುವುದು. ಅನುವಾದ: ಯಾವ ಶುದ್ಧ ಸತ್ವದಲ್ಲಿ ಪರಮ ದೇವೋತ್ತಮ ಪುರುಷನು ಯಾವುದೇ ಆವರಣವಿಲ್ಲದೆ ಪ್ರಕಟಗೊಳ್ಳುತ್ತಾನೋ ಆ ಪರಿಶುದ್ಧ ಸತ್ವವನ್ನು ವಾಸುದೇವ ಎಂದು ಕರೆಯಲಾಗಿದೆ. ಆ ಪರಿಶುದ್ಧ ಸ್ಥಿತಿಯಲ್ಲಿ ಐಹಿಕ ಇಂದ್ರಿಯಾತೀತನಾದ ಹಾಗೂ ವಾಸುದೇವ ಎಂದು ಕರೆಯಲಾದ ಪರಮ ದೇವೋತ್ತಮನನ್ನು ನನ್ನ ಮನಸ್ಸು ಗ್ರಹಿಸುತ್ತದೆ. ಈ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 4.3.23 ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಶ್ಲೋಕದಲ್ಲಿನ ಮಾತುಗಳನ್ನು ಹೇಳಿದವನು ಶಿವ. ಇವು ಶಿವನು ಪಾರ್ವತಿಯ ತಂದೆ ದಕ್ಷನನ್ನು ವಿಷ್ಣುವಿನ ವೈರಿ ಎಂದು ದೂಷಿಸಿದ ಸಂದರ್ಭದಲ್ಲಿ ಆಡಿದ ಮಾತುಗಳಾಗಿವೆ. ಈ ಮಾತುಗಳು ಒಂದಂಶವನ್ನಂತೂ ಸ್ಪಷ್ಟಪಡಿಸುತ್ತದೆ. ಅದೆಂದರೆ ಭಗವಾನ್ ಕೃಷ್ಣನ ಪರಿವಾರಕ್ಕೆ ಸಂಬಂಧಿಸಿದ ಅವನ ಹೆಸರು, ಕೀರ್ತಿ, ಗುಣಗಳು ಹಾಗೂ ಬೇರಿತರ ಎಲ್ಲವೂ ಭಗವಂತನ ಅಂತರಂಗ ಶಕ್ತಿಯಾದ ಸಂಧಿನಿ ಶಕ್ತಿಯಾಗಿರುತ್ತದೆ ಎಂಬುದನ್ನು ಅನುಮಾನಕ್ಕೆಡೆಯಿಲ್ಲದಂತೆ ದೃಢಪಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಿಕಿ ಜೈ. ಈಗ ಏನಾಗುತ್ತೆ ಅಂದ್ರೆ ಭಗವಂತ ಇಲ್ಲಿ ಶಿವ ಇದನ್ನ ಹೇಳ್ತಾ ಇದ್ದಾನೆ. ಈ ಒಂದು ಶ್ಲೋಕವನ್ನ ಶಿವ ಹೇಳಿದ್ದಾನೆ. ಶಿವ ಎಲ್ಲಿ ಹೇಳಿದ್ದಾನೆ? ಅದು 4ನೆಯ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹೇಗೆ, ಯಾವ ಒಂದು ಸಂದರ್ಭ ಅಂದ್ರೆ ದಕ್ಷ ವಿಷ್ಣುವಿನ ವೈರಿ ಅಂತ ದೂಷಿಸಿದ ಸಂದರ್ಭ ಶಿವ. ಸೊ ಪಾರ್ವತಿಯ ತಂದೆ ದಕ್ಷ ಏನ್ ಹೇಳ್ತಾನೆ ಅಂತಂದ್ರೆ,
ಶಿವನು ಕೂಡ ಶುದ್ಧ ಸತ್ವದಲ್ಲಿ ಇದ್ದಾನೆ. ಈಗ ಯಾವಾಗ ಭಗವಂತ ಪ್ರಕಟಗೊಳ್ತಾನೆ, ಭಗವಂತ ಯಾರಿಗೂ ಕೂಡ ಪ್ರಕಟಗೊಳ್ಳುವುದಿಲ್ಲ ಸಾಧಾರಣವಾಗಿ ಅಲ್ವಾ. ನಾಹಂ ಪ್ರಕಾಶಯತಿ ಸರ್ವಸ್ವ ಯೋಗ ಮಾಯಾ ಸಮಾವೃತ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಾನು ಎಲ್ಲರಿಗೂ ಕೂಡ ಪ್ರಕಟಗೊಳ್ಳೋದಿಲ್ಲ. ಯಾಕೆ ಕೇಳಿದ್ರೆ ಭಗವಂತನನ್ನು ಯೋಗ ಮಾಯಾ ಆವರಿಸ್ಕೊಂಡಿರುತ್ತೆ ಅಲ್ವಾ. ಹಾಗಾಗಿ ಅವನು ಕಾಣೋದಿಲ್ಲ ನಮ್ಗೆ. ಆ ಯೋಗ ಮಾಯಾ ಪರದೆ ಇದೆಯಲ್ವಾ, ಅದು ಯಾವಾಗ ಸರಿತದೆ, ಯಾವಾಗ ನಾವು ನೋಡಿ ಭಗವಂತ ಪ್ರಕಟಗೊಳ್ಬೇಕಾದ್ರೆ ಅದು ಸರಿತದೆ ಆ ಪರದೆ, ಯೋಗಮಾಯ ಪರದೆ. ಸೊ ಅದು ಯಾರಿಗೆ ಆ ಯೋಗಮಾಯ ಪರದೆ ತೆಗಿತಾನೆ ಅವನು, ಯಾರು ಪರಿಶುದ್ಧ ಭಕ್ತರಾಗಿದ್ದಾರೋ ಅವರಿಗೆ ಅದು ಯೋಗಮಾಯ ಪರದೆ ಸರಿತದೆ. ಆವಾಗ ಭಗವಂತ ತನ್ನನ್ನು ತಾನು ಹೇಗೆ ಇದ್ದಾನೋ ಹಾಗೆ ಪ್ರಕಟಗೊಳ್ತಾನೆ. ಸೊ ಇದು ಈ ಸ್ಥಿತಿ, ಆ ಸ್ಥಿತಿಗೆ ಬರ್ಬೇಕಾದ್ರೆ ಭಕ್ತ ಶುದ್ಧ ಸ್ಥಿತಿ, ಪರಿಶುದ್ಧ ಸ್ಥಿತಿ, ಅದೇ ವಸುದೇವ ಸ್ಥಿತಿಗೆ ತಲುಪಬೇಕು. ಅಂತ ಸ್ಥಿತಿಯಲ್ಲಿ ಇದ್ದಾಗ ನಮಗೆ ಇಂದ್ರಿಯಾತೀತನಾದ ಆ ವಾಸುದೇವ ಕಾಣ್ತಾನೆ ಅಂತ ಇಲ್ಲಿ ಶಿವ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ನಮ್ಮ ಮನಸ್ಸು ಗ್ರಹಿಸುತ್ತೆ. ಈಗ ನಮ್ಮ ಮನಸ್ಸು ಗ್ರಹಿಸುವ ಸ್ಥಿತಿಯಲ್ಲಿ ಇಲ್ಲ. ಕೃಷ್ಣನನ್ನ ನಮ್ಮ ಎದುರಿ ಬಂದ್ ನಿಂತ್ರು ನಮ್ಗೆ ಅವನನ್ನ ಗುರ್ತು ಹಿಡಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಕೃಷ್ಣ ಎದುರಿಗೆ ಬಂದ್ರೆ ನಮ್ಗೆ ಗುರ್ತು ಹಿಡಿಲಿಕ್ಕೆ ಆಗತ್ತಾ? ಇಲ್ಲ ಇಲ್ಲ ಅಲ್ವಾ. ಅದರಲ್ಲಿ ಒಂದು ಕತೆ ಇದೆ ಅಲ್ವಾ. ಒಂದು ಹಣ್ಣಾದ ಮುದುಕಿ ಒಬ್ಳು, ಅಂದ್ರೆ ತುಂಬಾ ವಯಸ್ಸಾಗಿತ್ತು, ಅವಳು ಕಾಡಿಗೆ ಹೋಗಿದ್ಲು, ಕಟ್ಟಿಗೆ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ಲು. ಒಮ್ಮೆ ಅದಕ್ಕೆ ಏನೋ ವಜೆ ಆಯ್ತು, ಇಳಿಸ್ಕೊಂಡ್ಲು. ಮತ್ತೆ ಅವಳಿಗೆ ಅದನ್ನ ಇಟ್ಕೊಳ್ಳಕ್ಕೆ ಶಕ್ತಿ ಆಗ್ಲಿಲ್ಲ. ಆಗ ಕೃಷ್ಣ ಕೃಷ್ಣ ಅಂತ ಕರೆದ್ಲು. ಅವಾಗ ಕೃಷ್ಣ ಎಂತ ಮಾಡ್ದ, ಬಂದ ಎದುರಿಗೆ. ಆದ್ರೆ ಬಂದ್ರು ಅವಳಿಗೆ ಏನ್ ಕೇಳ್ದ, ಏನ್ ಮಾಡ್ಲಿ ನಿನ್ಗೆ? ಅದಕ್ಕೆ ಅವಳು ಈ ಮರೆಯನ್ನ ನನ್ ಭುಜದ ಮೇಲೆ ಇಡ್ಸ್ಕೊಡು ಅಂತ ಕೇಳ್ಬಿಟ್ಲು ಅಲ್ವಾ. ಅವಳು ಭಗವಂತ ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಯಾವಾಗ ಭೌತಿಕ ಇಂದ್ರಿಯಗಳಿದೆ ಅದರಿಂದ ಭಗವಂತನನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳ್ತಾರಲ್ವಾ, ಅತ ಶ್ರೀಕೃಷ್ಣ ನಾಮಾದಿ ನ ಭವೇ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಅದಹ. ಅಂದ್ರೆ ಈ ಶ್ರೀಕೃಷ್ಣನ ನಾಮ, ರೂಪ, ಗುಣ ಇವೆಲ್ಲ ನಮ್ಮ ಭೌತಿಕ ಇಂದ್ರಿಯಕ್ಕೆ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ನಮ್ಗೆ ಅಂತಂದ್ರೆ ಅವನು ಭಗವಂತ ಇರೋದು ಶುದ್ಧ ಸತ್ವದಲ್ಲಿ. ಈಗ ನಾವು 3 ಗುಣಗಳು ಇರೋದ್ರಿಂದ ನಮ್ಗೆ ಕಾಣಲ್ಲ. ಹಾಗಾದ್ರೆ ಅದಕ್ಕಾಗಿ ಅವನು ಐಹಿಕ ಇಂದ್ರಿಯಾತೀತ, ಐಹಿಕ ಇಂದ್ರಿಯಗಳಿಗೆ ಅವನು ದಕ್ಕುವವನಲ್ಲ. ಸೊ ಹಾಗಾಗಿ ನಾವು ವಸುದೇವ ಸ್ಥಿತಿ, ಈ ಶುದ್ಧ ಸ್ಥಿತಿಗೆ ಶುದ್ಧ ಸತ್ವ ಸ್ಥಿತಿ ಅಥವಾ ಅದಕ್ಕೆ ವಿಶುದ್ಧ ಸ್ಥಿತಿ ಅಂತಲೂ ಕರೀತಾರೆ, ವಸುದೇವ ಸ್ಥಿತಿ ಅಂತಲೂ ಕರೀತಾರೆ. ಸೊ ಆ ಸ್ಥಿತಿಗೆ ನಾವು ಬಂದ್ರೆ ಆಗ ನಮ್ಮ ಮನಸ್ಸು ಗ್ರಹಿಸ್ತದೆ ಭಗವಂತನನ್ನ ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಸೊ ಶಿವ ವೈಷ್ಣವಾನಾಂ ಯಥಾಶಂಭು, ಅವನು ಶುದ್ಧವಾದ ಅತಿ ಉನ್ನತ ವೈಷ್ಣವ. ಹಾಗಾಗಿ ಆ ಉನ್ನತ ಭಕ್ತ ಶಿವ ಅವನು ನಮ್ಗೆ ಈ ರೀತಿ ನಾವು ಭಗವಂತನ ತಿಳ್ಕೊಳ್ಬೇಕು ಅಂತ ನಮಗೆ ಹೇಳ್ತಾ ಇದ್ದಾನೆ. ಸೊ ಯಾವಾಗ ಶುದ್ಧ ಸತ್ವ ಸ್ಥಿತಿ ನೆಲೆಗೆ ನಾವು ಬರ್ತೇವೆ ಆಗ ಮಾತ್ರ ಅವನ ಹೆಸರು, ಅವನ ನಾಮ, ರೂಪ, ಗುಣ, ಲೀಲೆ, ಅವನ ಕೀರ್ತಿ ಇದೆಲ್ಲವೂ ನಮಗೆ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ನಮ್ಮ ಮನಸ್ಸು ಗ್ರಹಿಸ್ತದೆ ಭಗವಂತನನ್ನ. ಯಾಕೆ ಅಂತ ಕೇಳಿದರೆ ಈ ಎಲ್ಲವೂ ಕೂಡ ಭಗವಂತನ ನಾಮ, ರೂಪ, ಗುಣ, ಲೀಲೆ, ಕೀರ್ತಿ ಇವೆಲ್ಲವೂ ಸಂಧಿನಿ ಶಕ್ತಿಯಲ್ಲಿ ಇರ್ತವೆ. ಸೊ ನಾವೀಗ ಭಗವಂತನಲ್ಲಿ 3 ಗುಣ ಇದೆ ಅಂತ ತಿಳ್ಕೊಂಡ್ವಿ. ಅದು ದಿವ್ಯ ಗುಣಗಳು. ಅವನಲ್ಲಿ ಅನೇಕ ಗುಣಗಳಿವೆ. ಅದರಲ್ಲಿ ಮುಖ್ಯವಾಗಿದ್ದು ಅಂತರಂಗ ಶಕ್ತಿ. ಅದು 3: ಸಂಧಿನಿ, ಸಂವಿತ್ ಮತ್ತು ಹ್ಯಾದಿನಿ. ಇಲ್ಲಿ ಸಂಧಿನಿ ಶಕ್ತಿ. ಈ ಸಂಧಿನಿ ಶಕ್ತಿಯಲ್ಲಿ ಭಗವಂತ, ಅವನ ಕುಟುಂಬದವರು, ತಂದೆ ತಾಯಿ, ಅಲ್ಲಿರ್ತಕ್ಕಂಥ ದಾಸದಾಸಿಯರು, ಸೊ ಅವನ ಜಗತ್ತಿನಲ್ಲಿ ಆ ಧಾಮದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಸಂಧಿನಿ ಶಕ್ತಿ. ಅದು ಅದರ ಪ್ರಕಟಣೆ. ಆ ಸಂಧಿನಿ ಶಕ್ತಿ ಅಂತಂದ್ರೆ ಶುದ್ಧ ಸತ್ವ. ಆ ಶುದ್ಧ ಸತ್ವದಲ್ಲಿ ಇದೆಲ್ಲ ಪ್ರಕಟ ಆಗುತ್ತೆ. ಹಾಗಾಗಿ ನಾವು ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಲೆವೆಲ್ಗೆ ಬರಬೇಕು ಅಂದ್ರೆ ಈ 3 ಗುಣಗಳಿಂದ ಪಾರಾಗ್ಬೇಕು ಅಲ್ವಾ. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಇದೆ ಅಲ್ವಾ. ಆ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ 3 ಗುಣಗಳನ್ನ ಮೀರಿದರೆ ಮಾತ್ರ ನಮ್ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಆಗತ್ತೆ ಅಲ್ವಾ. 14ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ ಅಲ್ವಾ. ಯಾರಿಗಾದ್ರೂ ನೆನಪುಂಟಾ? ಹರೇ ಕೃಷ್ಣ. ಮಾತಾಜಿ 7ನೇ ಅಧ್ಯಾಯದಲ್ಲಿ ಒಂದಿದೆಯಲ್ಲ ಮಾತಾಜಿ, ದೈವಿ ಏಷ ಗುಣಮಯಿ ಮಮ ಮಾಯ, ಅದಲ್ವಾ ಮಾತಾಜಿ? ಅದು 3 ಗುಣ, ದೈವೀಶ ಗುಣಮಯಿ ಅದಾಯ್ತು. ಅದು 3 ಗುಣಗಳ ಬಗ್ಗೆ 14ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಗೊತ್ತಿಲ್ಲ ಮಾತಾಜಿ. ಯಾರಿಗಾದ್ರೂ ನೆನಪಿದ್ರೆ ಹೇಳಿ. ಹರೇ ಕೃಷ್ಣ.
ಅದನ್ನ ಮಾತ್ರ ನಾವು ಮೀರಿದ್ರೆ, 3 ಗುಣಗಳನ್ನ ಮೀರಿದ್ರೆ ಭಗವಂತನನ್ನ ತಿಳ್ಕೊಳ್ಳಕ್ಕೆ ಸಾಧ್ಯವಾಗತ್ತೆ. ಯಾರಿಗಾದ್ರೂ ನೆನಪಿದ್ಯಾ? ಹರೇ ಕೃಷ್ಣ. ಮಾತಾಜಿ ಮಾಂಚವ ವ್ಯಭಿಚಾರೇಣ ಭಕ್ತಿ ಯೋಗೇನ ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಅಂತ ಹೇಳಿದ್ದಾರೆ. ಅವ್ಯಭಿಚಾರಿ ಭಕ್ತಿ, ಇದರಿಂದ ಯಾರು ಅವ್ಯಭಿಚಾರಿ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ, ಅನನ್ಯ ಭಕ್ತಿ. ಆ ಅನನ್ಯ ಭಕ್ತಿಯಿಂದ ಯಾರು ನನ್ನ ಸೇವೆ ಮಾಡ್ತಾರೆ ಅವರು 3 ಗುಣಗಳನ್ನ ಮೀರ್ತಾರೆ. ಸೊ 3 ಗುಣಗಳನ್ನು ಮೀರುವುದು ಅಂದ್ರೆ ಶುದ್ಧ ಸತ್ವ ಸ್ಥಿತಿಗೆ ಬರೋದು. ಸೊ ಇದನ್ನ ನಾವು ಸಂಧಿನಿ ಶಕ್ತಿ ಭಗವಂತನ ಅದನ್ನ ತಿಳ್ಕೊಂಡ್ವಿ. ಈಗ ನಮ್ಗೆ ಇಲ್ಲಿ ನಿಧಾನವಾಗಿ ಈ ಕವಿರಾಜ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ನಮಗೆ ಭಗವಂತ ಹೇಗಿದ್ದಾನೆ, ಅದನ್ನ ಯಾವ ರೀತಿ ಅವನ 3 ಶಕ್ತಿಗಳಿವೆ ಇದನ್ನೆಲ್ಲ ವಿವರಿಸ್ತಾರೆ. ಆಮೇಲೆ ಅವರು ಭಗವಂತ ಯಾಕೆ ಇದನ್ನ ಆವಿರ್ಭಾವ ಚೈತನ್ಯ ಮಹಾಪ್ರಭುಗಳು ಆಗಿದ್ದಾರೆ, ಆ ರಹಸ್ಯತಮ ಕಾರಣಗಳನ್ನ ಆಮೇಲೆ ವಿವರಿಸ್ತಾರೆ. ನಾವು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ. ಶ್ಲೋಕ 67. ಕೃಷ್ಣೇ ಭಗವತ್ತ ಜ್ಞಾನ ಸಂವಿತೇರ ಸಾರ ಬ್ರಹ್ಮ ಜ್ಞಾನಾದಿಕ ಸಭಾತಾರ ಪರಿವಾರ. ಹರೇ ಕೃಷ್ಣ. ಗೀತಾ ರಾಜು ತಂಬಾಟ್ ಕಾಣುತ್ತೆ ಅಲ್ವಾ? ಹರೇ ಕೃಷ್ಣ. ನೆಕ್ಸ್ಟ್ ಹೌದು, ರಾಜು ತಂಬಾಟ್ ಪ್ರಭುಜಿ ಓದಿ. ಎಸ್ ಮತ್ತೆ ಹರೇ ಕೃಷ್ಣ. ಶ್ಲೋಕ 67. ಕೃಷ್ಣೇ ಭಗವತ್ತ ಜ್ಞಾನ ಸಂವಿತೇರ ಸಾರ ಬ್ರಹ್ಮ ಜ್ಞಾನಾಧಿಕ ಸಬತಾರ ಪರಿವಾರ. ಕೃಷ್ಣನಲ್ಲಿ ಭಗವತ್ತ ಮೂಲ ಪುರುಷ ದೇವೋತ್ತಮ ಪುರುಷನಾಗಿರೋ ಗುಣದ ಜ್ಞಾನ ತಿಳಿವು, ಸಂವೇತೆಯರ ಜ್ಞಾನಾರ್ಜನೆಯ ಶಕ್ತಿಯ ಸಾರ ತಿರುಳು, ಬ್ರಹ್ಮಜ್ಞಾನ ಬ್ರಹ್ಮನ್ ಅನ್ನು ಕುರಿತು ತಿಳಿವು, ಅಧಿಕ ಇತ್ಯಾದಿ ಸಬ್ ಎಲ್ಲ ತಾರ ಆದರ ಪರಿವಾರ ಅವಲಂಬಿತರು. ಅನುವಾದ ಪ್ರಭುಪಾದವರಿಂದ ಪ್ರಭುಪಾದವರಿಗೆ ಜಯವಾಗಲಿ. ಕೃಷ್ಣನು ಪರಮ ದೇವೋತ್ತಮ ಪುರುಷ ಎಂಬ ತಿಳಿವು ಸಂವಿತ್ ಶಕ್ತಿಯ ಸಾರ, ಬ್ರಹ್ಮನನ್ನು ಕುರಿತ ಜ್ಞಾನದಂತಹ ಇತರ ಎಲ್ಲ ಬಗೆಯ ತಿಳಿವು ಆ ಶಕ್ತಿಯ ಉಪಾಂಗಗಳು. ಭಾವಾರ್ಥ ಓದ್ಲಿ ಮಾತಾಜಿ. ಓದಿ. ಎಸ್ ಮಾತಾಜಿ. ಭಾವಾರ್ಥ: ಸಂವಿತ್ ಶಕ್ತಿಯ ಚಟುವಟಿಕೆಗಳು ಉಂಟು ಮಾಡುವ ಪರಿಣಾಮವೆಂದರೆ ಜ್ಞಾನ ನೀಡುವುದು. ಭಗವಂತ ಹಾಗೂ ಜೀವಿಗಳು ಇಬ್ಬರು ಜ್ಞಾನ ಸಂಪನ್ನರೇ. ಶ್ರೀಕೃಷ್ಣನು ಪರಮ ದೇವೋತ್ತಮ ಪುರುಷನಾಗಿ ಎಲ್ಲೆಲ್ಲಿನ ಪ್ರತಿಯೊಂದರ ಬಗೆಗೂ ಅರಿವುಳ್ಳನಾಗಿದ್ದಾನೆ. ಆದ್ದರಿಂದ ಅವನ ತಿಳಿವಿಗೆ ಅಡೆತಡೆಗಳಿಲ್ಲ. ಒಂದು ವಸ್ತುವಿನ ಮೇಲೆ ಸುಮ್ಮನೆ ಕಣ್ಣು ಹಾಯಿಸುವಷ್ಟರಿಂದಲೇ ಅವನ ಅರಿವು ಮಾಡಿಸಿಕೊಳ್ಳಬಲ್ಲ. ಅದೇ ಸಾಮಾನ್ಯ ಜೀವಿಗಳ ಜ್ಞಾನಾರ್ಜನೆಯನ್ನು ಅಸಂಖ್ಯ ಅಡೆತಡೆಗಳಾಗಿ ಬಾಧಿಸುತ್ತವೆ. ಜೀವಿಗಳ ಅರಿವು 3 ಭಾಗಗಳಲ್ಲಿದೆ: ಪ್ರತ್ಯಕ್ಷ ಜ್ಞಾನ, ಪರೋಕ್ಷ ಜ್ಞಾನ ಹಾಗೂ ವಿಕೃತ ಜ್ಞಾನ ಎಂಬುವೆ ಆ 3 ಭಾಗಗಳು. ಕಣ್ಣು, ಕಿವಿ, ಮೂಗು ಹಾಗೂ ಕೈ ಮುಂತಾದ ಪ್ರಾಪಂಚಿಕ ಇಂದ್ರಿಯಗಳಿಂದ ಲೌಕಿಕ ವಸ್ತುಗಳ ಸ್ವರೂಪ ಗ್ರಹಣವು ಸದಾ ವಿಕೃತ ಜ್ಞಾನವನ್ನೇ ಉತ್ಪಾದಿಸುತ್ತದೆ. ಈ ಭ್ರಮೆಯು ಐಹಿಕ ಶಕ್ತಿಯ ಕೊಡುಗೆ. ಇತ್ತ ಐಹಿಕ ಶಕ್ತಿಯು ವಿಕೃತ ರೀತಿಯಲ್ಲಿ ಸಂವಿತ್ ಶಕ್ತಿಯಿಂದ ಪ್ರಭಾವಿತವಾಗಿದೆ. ಒಂದು ವಸ್ತುವಿನ ಬಗೆಗೆ ಇಂದ್ರಿಯ ಗ್ರಹಿಕೆಗೆ ಅತೀತವಾದ ನಕಾರಾತ್ಮಕ ಕಲ್ಪನೆಯು ಪರೋಕ್ಷ ಜ್ಞಾನಾರ್ಜನೆ ದಕ್ಕುವುದರ ಹಾದಿ. ಇಂತಹ ಜ್ಞಾನ ತೀರ ಅಪರಿಪೂರ್ಣವಲ್ಲದಿದ್ದರೂ ಇದು ನಿರಾಕಾರ ತತ್ವದ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅಥವಾ ಅದ್ವೈತ ತತ್ವದ ರೂಪದಲ್ಲಿ ಚೂರು ಚೂರಾದ ಜ್ಞಾನವನ್ನು ಮಾತ್ರ ಗಳಿಸಿಕೊಡುತ್ತದೆ. ಆದರೆ ತಿಳಿವಿನ ಸಂವಿತ್ ಅಂಶವು ಅದೇ ಅಂತರಂಗ ಶಕ್ತಿಯ ಲಾದಿನಿ ಶಕ್ತಿಯಿಂದ ಜ್ಞಾನ ದೀಪ್ತವಾದಾಗ 2 ಒಟ್ಟಾಗಿ ಕೆಲಸ ಮಾಡುತ್ತವೆ. ಹೀಗೆ ಮಾತ್ರ ವ್ಯಕ್ತಿ ಪಡೆಯಬಹುದು. ಸಂವಿತ್ ಶಕ್ತಿಯನ್ನು ಅದರ ಮೂಲ ಸ್ಥಿತಿಯಲ್ಲೇ ಕಾಪಾಡಬೇಕು. ಲೌಕಿಕ ಜ್ಞಾನ ಹಾಗೂ ಆಧ್ಯಾತ್ಮಿಕ ಜ್ಞಾನ ಈ 2 ಸಂವಿತ್ ಶಕ್ತಿ ಉಪಫಲಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿಗ ನಾವು ಮೊದಲು ಸಂಧಿನಿ ಶಕ್ತಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಂವಿತ್ ಶಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ಸಂವಿತ್ ಶಕ್ತಿ ಬಗ್ಗೆ ಏನ್ ಹೇಳ್ತಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವ್ರೇನ್ ಹೇಳ್ತಾರೆ? ಭಗವಂತ ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ. ಇದು ತಿಳ್ಕೊಂಡ್ರೆ ಅದು ಈ ಸಂವಿತ್ ಶಕ್ತಿಯ ಸಾರ, ಕಂಪ್ಲೀಟ್ ಅದರದ್ದು ಎಸೆನ್ಸ್. ಅಂದ್ರೆ ಜ್ಞಾನ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ. ಇದು ಜ್ಞಾನದ ಅಂತಿಮ ಭಾಗ. ಅಂದ್ರೆ ಯಾರು ಕೃಷ್ಣ ದೇವೋತ್ತಮ ಪರಮ ಪುರುಷ ಅದನ್ನ ತಿಳ್ಕೊಂಡ್ರು ಅವರು ಎಲ್ಲ ಜ್ಞಾನವನ್ನು ಪಡೆದಿದ್ದಾರೆ ಅಂತ ಅರ್ಥ.
ಹಾಗಾಗಿ ಈ ಸಂವಿತ್ ಶಕ್ತಿ ಅಂತಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ತಿಳ್ಕೊಳ್ಳೋದು. ಬೇರೆ ಎಲ್ಲ ಜ್ಞಾನ ಇದೆಯಲ್ಲ ಅವೆಲ್ಲ ಆ ಸಂವಿತ್ ಶಕ್ತಿಯ ಉಪಾಂಗಗಳು, ಅದರದ್ದೆಲ್ಲ ಉಪಾಂಗ. ಮುಖ್ಯವಾದ ಅಂಗ ಅಂದ್ರೆ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಅಂತ ತಿಳ್ಕೊಳ್ಳೋದು. ಈಗ ಇಲ್ಲಿ ಹೇಳ್ತಾರೆ ಸಂವಿತ್ ಚಟುವಟಿಕೆ ಏನು ಅಂತ. ಸಂವಿತ್ ಶಕ್ತಿ ಚಟುವಟಿಕೆ ಅಂತಂದ್ರೆ ಈ ಜ್ಞಾನವನ್ನ ನೀಡ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಜ್ಞಾನವನ್ನು ನೀಡ್ತಕ್ಕಂಥದ್ದು ಈ ಸಂವಿತ್ ಶಕ್ತಿ. ಆದ್ರೆ ನಮಗೆ ಗೊತ್ತಿದೆ, ಭಗವದ್ಗೀತೆಯಲ್ಲಿ ನಾವು ಕಲ್ತಿದ್ದೇವೆ ಅಲ್ವಾ, ಕ್ಷೇತ್ರಜ್ಞ ಅಂದ್ರೆ ಭಗವಂತ ಅನು ಕ್ಷೇತ್ರಜ್ಞ, ಪರಮಾತ್ಮನು ಕ್ಷೇತ್ರಜ್ಞ, ಆತ್ಮನು ಕ್ಷೇತ್ರಜ್ಞ. ಆತ್ಮ ಪರಿಮಿತ ಕ್ಷೇತ್ರಜ್ಞ, ಪರಮಾತ್ಮ ಪರಮ ಕ್ಷೇತ್ರಜ್ಞ ಅಲ್ವಾ. ಪರಮ ಕ್ಷೇತ್ರಜ್ಞ ಅಂದ್ರೆ ಎಲ್ಲವನ್ನೂ ಅರಿವುಳ್ಳವನು. ಪರಮ ಕ್ಷೇತ್ರಜ್ಞ ಅಂತಂದ್ರೆ ಅವನು ಅಭಿಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದಿದ್ದಾನೆ. ಅವನಿಗೆ ಕಣ್ಣು ಹಾಚಿದ್ರೆ ಸಾಕಂತೆ ಎಲ್ಲ ಗೊತ್ತಾಗತ್ತೆ. ಯಾಕಂದ್ರೆ ಅವನು ಎಲ್ಲವನ್ನೂ ತಿಳಿದಿದ್ದಾನೆ ಅಂದ್ರೆ ವರ್ತಮಾನ, ಭೂತ, ಭವಿಷ್ಯತ್ತು ಎಲ್ಲವನ್ನೂ ತಿಳಿದವನು, ಮತ್ತೆ ಎಲ್ಲರ ಬಗ್ಗೆನೂ ತಿಳಿದವನು. ಹಾಗಂತ ನಮಗೆ ಎಲ್ಲವನ್ನು ತಿಳಿಲಿಕ್ಕಾಗತ್ತಾ? ಇಲ್ಲ ಅಲ್ವಾ. ನಮ್ಮ ಪರಿಮಿತ, ನಮ್ಮ ದೇಹವನ್ನು ನಮಗೆ ತಿಳ್ಕೊಳ್ತೇವೆ. ಮತ್ತೆ ನಮ್ಮ ಜ್ಞಾನಾರ್ಜನೆ ಹೇಗಿರುತ್ತೆ ಕೇಳಿದ್ರೆ ಪ್ರತ್ಯಕ್ಷ ಜ್ಞಾನ, ಪರೋಕ್ಷ ಜ್ಞಾನ, ವಿಕೃತ ಜ್ಞಾನ ಅಂತ 3 ತರ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಪ್ರತ್ಯಕ್ಷ. ಆಮೇಲೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಪ್ರತ್ಯಕ್ಷ ಜ್ಞಾನ ಏನಾಗಿರುತ್ತೆ, ಅದು ವಿಕೃತವೇ ಆಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಈ ಭೌತಿಕ ಕಣ್ಣು, ಕಿವಿ, ಮೂಗು, ಕೈ ಇದೆಲ್ಲ ಜ್ಞಾನೇಂದ್ರಿಯಗಳಲ್ವಾ. ಕಣ್ಣು, ಕಿವಿ, ಮೂಗು ಮತ್ತೆ ಚರ್ಮ ಇವೆಲ್ಲ ಜ್ಞಾನೇಂದ್ರಿಯಗಳು. ಕೈ ಅಂದ್ರೆ ಅದು ಕರ್ಮೇಂದ್ರಿಯ ಆಗತ್ತೆ. ಸೊ ಇದರಿಂದ ನಮಗೇನು ನಮ್ಮ ಭೌತಿಕ ಇಂದ್ರಿಯದಿಂದ ನಮಗೇನು ಕಾಣುತ್ತೆ ಅದು ವಿಕೃತ ಜ್ಞಾನ. ವಿಕೃತ ಜ್ಞಾನ ಅಂದ್ರೆ ಅದು ಸರಿಯಾದ ಜ್ಞಾನ ಅಲ್ಲ, ಅದರ ವಿರುದ್ಧವಾದದ್ದು, ವಿಕೃತವಾದದ್ದು. ಸೊ ಇದು ಭ್ರಮಾತ್ಮಕ ಜ್ಞಾನ ಆಗ್ಬಿಡುತ್ತೆ. ನಾವೇನು ಐಹಿಕವಾಗಿ ಕಲಿತೇವೆ ಅದೆಲ್ಲ ಭ್ರಮಾತ್ಮಕ. ಅದು ಯಾಕೆಂತಂದ್ರೆ ಈ ಭೌತಿಕದಲ್ಲಿ ನಮ್ಗೆ ಕಾಣ್ತಕ್ಕಂತ ಎಲ್ಲವೂ ಕೂಡ ನಿಜವಾದ ಜ್ಞಾನ ಅಲ್ಲ. ಅದು ನಿಜವಾದ ಜ್ಞಾನವನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಇವೆಲ್ಲವೂ ನಾವು ಈಗ ನಮ್ಮ ಕಣ್ಣು, ಕಿವಿ, ಮೂಗು ಈ ಎಲ್ಲ ಇದೆಯಲ್ಲ ಒಂದು ಪಂಚ ಜ್ಞಾನೇಂದ್ರಿಯಗಳು, ಅವು ಏನಾಗಿದೆ 3 ಗುಣಗಳಲ್ಲಿದೆ. ಸೊ ಹಾಗಾಗಿ 3 ಗುಣಗಳಿರೋದ್ರಿಂದ ನಮಗೆ ನಿಜವಾದ ಜ್ಞಾನ ಬರೋದಿಲ್ಲ. ಸೊ ಹಾಗಾಗಿ ಇತ್ತ ಐಹಿಕ ಶಕ್ತಿಯು ಕೂಡ ವಿಕೃತ ರೀತಿಯಲ್ಲಿ ಸಂವಿತ್ ಶಕ್ತಿಯಿಂದ ಪ್ರಭಾವಿತವಾಗಿದೆ. ಸೊ ಐಹಿಕ ಶಕ್ತಿ ಅಂದ್ರೆ ಬಾಹ್ಯ ಶಕ್ತಿ, ಅದು ಕೂಡ ವಿಕೃತ ರೀತಿಯಲ್ಲಿ ಸಂವಿತ್ ಶಕ್ತಿಯಿಂದ ಪ್ರಭಾವಿತ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದೆಲ್ಲ ವಿಕೃತ ರೀತಿಯಲ್ಲಿ ಇರುತ್ತೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ಸಂವಿತ್ ಶಕ್ತಿ ಅದು ನಿಜವಾಗಿ ತನ್ನ ಒಂದು ಕರೆಕ್ಟ್ ಸ್ಟೇಟ್ ಅಲ್ಲಿ ಇರುತ್ತದೆ. ಸೊ ಹಾಗಾಗಿ ನಮಗೆ ಈಗ ನಿಜವಾದ ಜ್ಞಾನ ಬೇಕು ಅಂತಂದ್ರೆ ಆ ತಿಳಿವಿನ ಸಂವಿತ್ ಅಂಶಕ್ಕೆ ಹ್ಲಾದಿನಿ ಶಕ್ತಿ ಅಲ್ಲಿ ಎಂಟರ್ ಆಗ್ಬೇಕು. ಹ್ಲಾದಿನಿ ಶಕ್ತಿ ಅಂತಂದ್ರೆ ಅದು ಮುಂದೆ ತಿಳಿಸ್ತಾರೆ. ಅಂದ್ರೆ ಹ್ಲಾದಿನಿ ಶಕ್ತಿ ಅಂತಂದ್ರೆ ಭಗವಂತನಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಆ ಅಂತರಂಗ ಶಕ್ತಿ, ಅದು ರಾಧಾರಾಣಿ. ಸೊ ಅದು ಜ್ಞಾನ ದೀಪ್ತವಾದಾಗ ಆ ಸಂವಿತ್ ಶಕ್ತಿ ಮತ್ತೆ ಹ್ಲಾದಿನಿ ಶಕ್ತಿ ಎರಡು ಒಟ್ಟಿಗೆ ಕೆಲಸ ಮಾಡಿದಾಗ ಭಗವಂತನ ಬಗ್ಗೆ ನಾವು ತಿಳಿಬಹುದು. ಸೊ ಭಗವಂತನ ಬಗ್ಗೆ ತಿಳಿಬೇಕು ಅಂತಂದ್ರೆ ನಮ್ಮಲ್ಲಿ ಆ ಸಂವಿತ್ ಶಕ್ತಿ ಜೊತೆಗೆ ಹ್ಲಾದಿನಿ ಶಕ್ತಿ ಎಂಟರ್ ಆಗ್ಬೇಕು. ಸೊ ಅದರಿಂದ ಇಲ್ಲಿ ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಇವೆರಡು ಸಂವಿತ್ ಶಕ್ತಿಯ ಉಪಫಲಗಳು. ಸೊ ಹಾಗಾಗಿ ನಮಗೆ ಆಧ್ಯಾತ್ಮಿಕ ಜ್ಞಾನ ಬೇಕು ಅಂತಂದ್ರೆ ಇಲ್ಲಿ ಹ್ಲಾದಿನಿ ಶಕ್ತಿನೂ ಬೇಕೇ ಬೇಕು. ಹ್ಲಾದಿನಿ ಶಕ್ತಿ ಇಲ್ಲದಿದ್ರೆ ನಮಗೆ ಬರೋಲ್ಲ. ಹ್ಲಾದಿನಿ ಶಕ್ತಿ, ಸಂವಿತ್ ಶಕ್ತಿ ಎರಡು ಒಟ್ಟಿಗೆ ಕೆಲಸ ಮಾಡಿದಾಗ ಭಗವಂತನ ಬಗ್ಗೆ ತಿಳ್ಕೊಳ್ಬಹುದು. ಈ ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಇವೆರಡು ಸಂವಿತ್ ಶಕ್ತಿಯ ಉಪಫಲಗಳು. 68ನೇ ಶ್ಲೋಕ ನೋಡೋಣ. ಹ್ಲಾದಿ ನೀರ ಸಾರ ಪ್ರೇಮ, ಪ್ರೇಮ ಸಾರ ಭಾವ, ಭಾವೇರ ಪರಮ ಕಾಷ್ಟ, ನಾಮ ಮಹಾಭಾವ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 68. ಹ್ಲಾದಿ ನೀರ ಸಾರ ಪ್ರೇಮ, ಪ್ರೇಮ ಸಾರ ಭಾವ, ಭಾವೇರ ಪರಮ ಕಾಷ್ಟ, ನಾಮ ಮಹಾಭಾವ. ಹ್ಲಾದಿ ನೀರ ಸಂತೋಷದಾಯಕ ಶಕ್ತಿಯ, ಸಾರ ತಿರುಳು, ಪ್ರೇಮ ದೈವದಲ್ಲಿ ಒಲವು, ಪ್ರೇಮ ಸಾರ ಅಂತಹ ಪ್ರೇಮದ ತಿರುಳು, ಭಾವ ಉದ್ವೇಗ, ಭಾವೇರ ಉದ್ವೇಗದ, ಪರಮ ಕಾಷ್ಟ ಪರಮಾವಧಿ, ನಾಮ ಹೆಸರಿನ, ಮಹಾಭಾವ ಉತ್ಕಟ ಉದ್ವೇಗ,
ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ದೈವ ಪ್ರೇಮವು ಲಾದಿನಿ ಶಕ್ತಿಯ ಸಾರ, ಭಾವವು ದೈವ ಪ್ರೇಮದ ಸಾರ ಹಾಗೂ ಭಾವದ ಅಂತಿಮ ಬೆಳವಣಿಗೆ ಮಹಾಭಾವ. ಭಾವಾರ್ಥ: ಲಾದಿನಿ ಶಕ್ತಿಯ ಫಲಶ್ರುತಿಯೇ ದೈವ ಪ್ರೇಮ. ಈ ದೈವ ಪ್ರೇಮವು ಪರಿಶುದ್ಧ ದೈವ ಪ್ರೇಮ ಹಾಗೂ ಮಿಶ್ರ ದೈವ ಪ್ರೇಮ ಎಂದು 2 ಭಾಗಗಳಲ್ಲಿದೆ. ಲಾದಿನಿ ಶಕ್ತಿಯು ಶ್ರೀ ಕೃಷ್ಣನಿಂದ ಹೊರಹೊಮ್ಮಿ ಅದರ ಅನುಗ್ರಹ ಜೀವಿಯ ಮೇಲಾಗಿ ಅವನನ್ನು ಆಕರ್ಷಿಸಿದಾಗ ಮಾತ್ರ ಜೀವಿಯು ಪರಿಶುದ್ಧ ದೈವ ಪ್ರೇಮೆಯಾಗುತ್ತಾನೆ. ಆದರೆ ಇದೇ ಲಾದಿನಿ ಶಕ್ತಿಗೆ ಬಹಿರಂಗ ಐಹಿಕ ಶಕ್ತಿ ಬೆರೆತು ಅದು ಜೀವಿಯಿಂದ ಹೊರಹೊಮ್ಮಿದಾಗ ತತ್ ಶಕ್ತಿಯು ಕೃಷ್ಣನನ್ನು ಆಕರ್ಷಿಸುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಜೀವಿಯು ಐಹಿಕ ಶಕ್ತಿಯ ಬೆಡಗಿನಿಂದ ಆಕರ್ಷಿತನಾಗುತ್ತಾನೆ. ಅಂತಹ ಹೊತ್ತಿನಲ್ಲಿ ಜೀವಿಯು ದೈವ ಪ್ರೇಮದಿಂದ ಹುಚ್ಚನಾಗುವ ಬದಲು ಅವನಿಗೆ ಐಹಿಕ ಇಂದ್ರಿಯ ತುಷ್ಟಿಯ ಹುಚ್ಚು ಹಿಡಿಯುತ್ತದೆ. ಅಲ್ಲದೆ ಐಹಿಕ ಪ್ರಕೃತಿ ಗುಣಗಳ ಜೊತೆಗಿನ ಜೀವಿಯ ಸಂಗದಿಂದಾಗಿ ಅವನು ಸಂಕಟಕರ ಹಾಗೂ ಅಸಂತೋಷಕರ ಭಾವನೆಗಳ ತಾಕಲಾಟದಲ್ಲಿ ಬಂದಿಯಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರೀಲ ಪ್ರಭುಪಾದಕಿ ಜೈ. ಈಗ ಲಾದಿನಿ ಶಕ್ತಿ ಬಗ್ಗೆ ನಮಗೆ ವಿವರಿಸ್ತಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ, ಚೈತನ್ಯ ಚರಿತಾಮೃತದ ಅದನ್ನ ಬರೆದವರು. ಸೊ ಇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಲಾದಿನಿ ಶಕ್ತಿ ಅಂದ್ರೆ ಕೃಷ್ಣ ಪ್ರೇಮ ಅಲ್ವಾ, ನಾವು ಕೇಳಿದ್ದೇವೆ ಕೃಷ್ಣ ಪ್ರೇಮ. ಅದರ ಅದು ಒಂದು ಕೃಷ್ಣ ಪ್ರೇಮ ಅಂದ್ರೆ ಲಾದಿನಿ ಶಕ್ತಿಯ ಸಾರ. ಲಾದಿನಿ ಶಕ್ತಿ ನಮ್ಮ ಒಂದು ಇದರಲ್ಲಿ ಎಂಟರ್ ಆದ ಮೇಲೆ ಮಾತ್ರ ನಮ್ಗೆ ಕೃಷ್ಣ ಪ್ರೇಮ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರಲ್ವಾ, ನಮ್ಗೆ ಈ ಭಕ್ತಿಯ 9 ಹಂತಗಳು: ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ನಾವು ಕೇಳಿದ್ದೇವೆ. ಸೊ ಈ ಪ್ರೇಮ ಕೊನೆಯ ಹಂತ ಅಲ್ವಾ? ಹರೇ ಕೃಷ್ಣ, ನಾವೆಲ್ಲ ಕೇಳಿದ್ದೇವೆ ಅಲ್ವಾ? ಪ್ರೇಮ ಕೊನೆಯ ಹಂತ. ಪ್ರೇಮಕ್ಕಿಂತ ಹಿಂದೆ ಭಾವ ಬರ್ತದೆ ಅಲ್ವಾ? ಸೊ ಈ ಭಾವವು ಕೂಡ ದೈವ ಪ್ರೇಮದ ಸಾರ, ಈ ಭಾವವು. ಸೊ ಆಮೇಲೆ ಇದು ಇಲ್ಲಿ ನೋಡಿ, ದೈವ ಪ್ರೇಮ ಈ ಭಾವ ಹಂತದವರೆಗೆ ನಾವು ಒಂದು ನಮ್ಮ ಪ್ರಯತ್ನ ಮಾಡ್ಬೋದಂತೆ. ಆದರೆ ಕೃಷ್ಣ ಪ್ರೇಮ ಕೊಡೋದು ಭಗವಂತ. ಅವನು ನಮಗೆ ಅನುಗ್ರಹ ಕೊಟ್ರೆ, ಅವನು ಅನುಗ್ರಹಿತ. ನಾವು ಮಾಡಿದ ಭಕ್ತಿ ಸೇವೆಗೆ ಭಗವಂತ ಆಕರ್ಷಿತನಾದ್ರೆ, ಅವನಿಗೂ ನಮ್ಗೆ ಅನುಗ್ರಹ ಮಾಡಿದ್ರೆ ಈ ಲಾದಿನಿ ಶಕ್ತಿ ನಮಗೆ ಎಂಟರ್ ಆಗತ್ತೆ ಅಲ್ವಾ? ಆ ಲಾದಿನಿ ಶಕ್ತಿ ಬಂದ್ರೆ ಮಾತ್ರ ಕೃಷ್ಣ ಪ್ರೇಮ. ಸೊ ಅದರಿಂದ ಈ ಲಾದಿನಿ ಶಕ್ತಿಯ ಸಾರ ಈ ದೈವ ಪ್ರೇಮ. ಆಮೇಲೆ ಭಾವವು ದೈವ ಪ್ರೇಮದ ಸಾರ ಅಂತ ಹೇಳ್ತಾರೆ. ಈ ಭಾವವು ಕೂಡ ಈ ದೈವ ಪ್ರೇಮದ ಸಾರ. ಮತ್ತೆ ಭಾವದ ಅಂತಿಮ ಬೆಳವಣಿಗೆ ಮಹಾಭಾವ. ಈಗ ಈ ಭಾವವೇ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಅದು ಬೆಳೆದಾಗ ಅದಕ್ಕೆ ಮಹಾಭಾವ ಅಂತ ಹೇಳ್ತಾರೆ. ಈಗ ನಾವು ಭಾವ ಅಂದ್ರೆ ಅಲ್ಲಿ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಅಲ್ವಾ? ಅಷ್ಟಸಾತ್ವಿಕ ವಿಕಾರಗಳಾಗತ್ತೆ ಅಲ್ವಾ? ಭಾವ ಅಂದ್ರೆ ಏನಾಗತ್ತೆ? ವ್ಯಕ್ತಿಯಲ್ಲಿ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಮೈ ಎಲ್ಲ ರೋಮಗಳು ಎಲ್ಲ ನಿಮಿರಿ ಹೇಳುತ್ತವೆ, ಮತ್ತೆ ಮೈ ಕಂಪನ ಆಗತ್ತೆ, ಮೈ ಬೆವರೇಳುತ್ತೆ, ಗದ್ಗದ ಕಂಠ ಆಗತ್ತೆ, ಬಾಯಲ್ಲಿ ಶಬ್ದವೇ ಹೊರಡೋದಿಲ್ಲ, ಆಮೇಲೆ ನೆಲದಲ್ಲಿ ಹೊರಳಾಡ್ತಾರೆ. ಹೀಗೆ ಅಷ್ಟಸಾತ್ವಿಕ ವಿಕಾರ. ಅದು ಸಂಪೂರ್ಣವಾಗಿ ಬೆಳವಣಿಗೆ ಆದಾಗ ಆ ಮಹಾಭಾವ ಅಂತ ಹೇಳ್ತಾರೆ. ಅದಕ್ಕೆ ಈ ಮಹಾಭಾವ ಹೇಳ್ತಕ್ಕಂಥದ್ದು ಅದು ಕೇವಲ 3 ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ ಅಲ್ವಾ? ಯಾರಾದ್ರೂ ಹೇಳ್ತೀರಾ ಮಹಾಭಾವ ಯಾರಲ್ಲಿ ಕಂಡು ಬಂದಿದೆ? ಚೈತನ್ಯ ಮಹಾಪ್ರಭುಗಳಿಗೆ. ಮತ್ತೆ ಓಕೆ. ಸೊ ಶ್ರೀಮತಿ ರಾಧಾರಾಣಿ, ಚೈತನ್ಯ ಮಹಾಪ್ರಭು, ಮಾಧವೇಂದ್ರ, ಈ 3 ಇದರಲ್ಲಿಯೇ ಮಾತ್ರ ಮಹಾಭಾವ ಪ್ರಕಟವಾಗಿದೆ. ಅಂದರೆ ಅವರಲ್ಲಿ ಭಾವ ಇರತಕ್ಕಂಥದ್ದು ಕಂಪ್ಲೀಟ್ ಅದು ಅಂತಿಮ ಬೆಳವಣಿಗೆ ಹಂತವನ್ನ ತಲುಪಿದೆ. ಸೊ ಹಾಗಾಗಿ ಇಲ್ಲಿ ನಾವು ಕೃಷ್ಣ ಪ್ರೇಮ, ದೈವ ಪ್ರೇಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ದೈವ ಪ್ರೇಮ ಅಂತಂದ್ರೆ ಶುದ್ಧ ದೈವ ಪ್ರೇಮ. ಈ ಶುದ್ಧ ದೈವ ಪ್ರೇಮದ ಏನಾಗತ್ತೆ ಅಂದ್ರೆ, ಈಗ ಆಹ್ಲಾದಿನಿ ಶಕ್ತಿ ಇದೆಯಲ್ಲ, ಅದು ಕೃಷ್ಣನಿಂದ ಹೊರಹೊಮ್ಮುತ್ತದೆ. ಎಲ್ಲವೂ ಕೂಡ ಕೃಷ್ಣನನ್ನು ಹೊರಹೊಮ್ಮುತ್ತೆ. ಆದ್ರೆ ಈ ಹ್ಲಾದಿನಿ ಶಕ್ತಿ ಹೊರಹೊಮ್ಮಿ ಅವನ ಅನುಗ್ರಹ ಜೀವಿಯ ಮೇಲೆ ಆದಾಗ, ಅಂದ್ರೆ ಆ ಭಕ್ತಿಯಲ್ಲಿ ತುಂಬಾ ಮುಂದುವರೆದಿರ್ತಾನಲ್ಲ, ಭಾವ ಹಂತ ತಲುಪಿರ್ತಾನಲ್ಲ, ಅವರ ಮೇಲೆ ಕೃಷ್ಣನ ಅನುಗ್ರಹ ಆದಾಗ ಆ ಕೃಷ್ಣನಿಂದ ಏನಾಗುತ್ತೆ? ಹ್ಲಾದಿನಿ ಶಕ್ತಿ ಹೊರಹೊಮ್ಮುತ್ತೆ. ಅವನಿಂದ ಬಂದು ಅದು ಶುದ್ಧ ಭಕ್ತನಿಗೆ ಎಂಟರ್ ಆಗತ್ತೆ. ಅಲ್ಲಿ
ಹಾಗೆ ಆದಾಗ ಅವನೇನಾಗ್ತಾನೆ, ಜೀವಿ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ತಾನೆ. ಸೊ ಹಾಗಾಗಿ ಈ ಲಾದಿನಿ ಶಕ್ತಿ ಆಗ ಜೀವಿಯ ಮೇಲೆ ಅದು ಪರಿಣಾಮ ಬೀರುತ್ತೆ. ಆಗ ಈಗ ಕೃಷ್ಣ ಪ್ರೇಮ ಪಡ್ಕೊಳ್ತಾನೆ. ಈಗ ಬದ್ಧಾತ್ಮರಿಗೆ ಏನಾಗತ್ತೆ ಅಂತಂದ್ರೆ, ಈ ಲಾದಿನಿ ಶಕ್ತಿ ಅದು ಈ ಭೌತಿಕ ಬಹಿರಂಗ ಶಕ್ತಿ ಮಾಯ ಅದ್ರ ಜೊತೆ ಬೆರೆತು ನಮ್ಮಂತ ಬದ್ಧಾತ್ಮನಿಂದ ಹೊರಬಂದಾಗ ಅದು ಕೃಷ್ಣನನ್ನು ಆಕರ್ಷಿಸೋದಿಲ್ಲ. ಯಾವಾಗ ವ್ಯಕ್ತಿ ಬಹಿರಂಗ ಶಕ್ತಿಯಲ್ಲಿ ಇರ್ತಾನೆ ಅವನಿಗಿಂದ ಬರೋದು ಏನೋ ಅದು ಕೃಷ್ಣನನ್ನು ಆಕರ್ಷಿಸೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅವನು ಮಾಯೆಯಿಂದ ಆಕರ್ಷಿತನಾಗ್ತಾನೆ ಅಲ್ವಾ. ಬದ್ಧಾತ್ಮರು ಏನಾಗ್ತಾನೆ, ಮಾಯೆಯಿಂದ ಆಕರ್ಷಿತನಾಗ್ತಾನೆ. ಸೊ ಹಾಗಾಗಿ ನಮ್ಮ ನಿಜವಾದ ಸ್ಥಿತಿ ಏನು ಅಂತಂದ್ರೆ, ದೈವ ಪ್ರೇಮದಿಂದ ಹುಚ್ಚಾಗ್ಬೇಕು. ಮನುಷ್ಯ ಹುಚ್ಚಾಗ್ತಾನಂತೆ. ಹೇಗೆ ಕೇಳಿದ್ರೆ, ದೈವ ಪ್ರೇಮದಿಂದ ಹುಚ್ಚಾಗುವುದು ಇದು ನಾರ್ಮಲ್ ಅಂತೆ ಅಲ್ವಾ. ಆಕ್ಚುಲಿ ಹುಚ್ಚ ಅಂದ್ರೆ ನಮ್ಗೆ ಒಂಥರ ನಮ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅದಕ್ಕೆ ಹುಚ್ಚ ಅಂದ್ರೆ ಒಂಥರ ನಾವು ಇದಾಗಿ ತುಚ್ಛವಾಗಿ ಕಾಣ್ತೇವೆ ಅಲ್ವಾ. ಹರೇ ಕೃಷ್ಣ, ಅವನಿಗೆ ಹುಚ್ಚು ಹಿಡಿದಿದೆ. ಹೌದು ಮಾತಾಜಿ. ಆದ್ರೆ ಏನಾಗಿದೆ ಅಂದ್ರೆ ಎಲ್ಲರೂ ಹುಚ್ಚಿದೆ ಅಂತೆ. ಯಾಕೆ ಕೇಳಿದ್ರೆ, ಒಂದೇ ನಾವು ಕೃಷ್ಣನ ಹುಚ್ಚರಾಗ್ಬೇಕು, ಅದು ನಿಜವಾದ ಸ್ಥಿತಿ ನಮ್ಮದು. ಅದಿಲ್ಲ ಅಂದ್ರೆ ನಾವು ಮಾಯೆಯಿಂದ ಹುಚ್ಚರಾಗ್ತೇವೆ ಅಲ್ವಾ. ನಮ್ಗೆ ಇಂದ್ರಿಯ ತುಷ್ಟಿ ಅದು ಬೇಕು ಇದು ಬೇಕು, ಇದು ಹುಚ್ಚು. ಹಾಗಾಗಿ ಈಗ ನಾವು ಮಾಯೆಯ ಹುಚ್ಚರಾಗ್ಬೇಕೋ ಅಥವಾ ಕೃಷ್ಣನ ಹುಚ್ಚರಾಗ್ಬೇಕೋ, ಇದು ಯಾರು ಬೇಕು, ಯಾರ ಹುಚ್ಚರಾಗ್ಬೇಕು? ನಾವು ಕೃಷ್ಣನ ಅದಕ್ಕೆ ಅಂದ್ರೆ ಕೃಷ್ಣನ ಹುಚ್ಚರಾಗೋದು ಅಂತಂದ್ರೆ ಆ ಭಾವದಲ್ಲಿ ಅವರು ವರ್ತಿಸುವ ರೀತಿ ಇದೆಯಲ್ಲ, ಅದು ಬೇರೆಯವರಿಗೆ ಒಂಥರ ಅಬ್ನಾರ್ಮಲ್ ಆಗಿ ಕಾಣುತ್ತೆ ಅಲ್ವಾ. ಸಾಮಾನ್ಯ ರೀತಿಯಿಂದ ನಡವಳಿಕೆ ಇರೋದಿಲ್ಲ ಅವರಿಗೆ ಅಲ್ವಾ. ಅದಕ್ಕೆ ಇವ್ರಿಗೇನೋ ಹುಚ್ಚು ಹಿಡ್ದಿದೆ ಅಂತ ತಿಳ್ಕೊಳ್ತಾರೆ, ಅದು ಕೃಷ್ಣನ ಹುಚ್ಚು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆ ಹುಚ್ಚು ಬೇಕು, ಈ ಹುಚ್ಚು ಬೇಡ. ಯಾವುದು ಐಹಿಕ ಇಂದ್ರಿಯ ತುಷ್ಟಿಯ ಆ ಮಾಯೆಯ ಹುಚ್ಚು ಇದು ಬೇಡ. ಸೊ ಹಾಗಾಗಿ ಪ್ರಕೃತಿ ಗುಣಗಳ ಜೊತೆಗಿನ ಜೀವಿಯ ಸಂಘದಿಂದಾಗಿ ಅವನು ಸಂಕಟಕರ ಮತ್ತು ಅಸಂತೋಷಕರ ಭಾವನೆಗಳ ತಾಕಲಾಟದಲ್ಲಿ ಬಂದಿಯಾಗಿರುತ್ತಾನೆ. ಈಗ ನಮಗೇನೆನಿಸುತ್ತೆ, ನಮ್ಗೆ ಕಷ್ಟ ಬರುತ್ತೆ ಅಲ್ವಾ, ಆಮೇಲೆ ಅಸಂತೋಷಕರ ತುಂಬಾ ತರ ಅನ್ಪ್ಲೀಸಿಂಗ್ ಆ ತರ ಸಿಚುವೇಶನ್ ಅಲ್ಲಿ, ಆ ಸನ್ನಿವೇಶದಲ್ಲಿ ನಾವು ಇರ್ತೇವೆ. ಅಂದ್ರೆ ಭೌತಿಕ ಪ್ರಪಂಚ ಅಂದ್ರೆ ದುಃಖಾಲಯ, ಭಗವದ್ಗೀತೆ ಹೇಳಿದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈ ದುಃಖಾಲಯದಲ್ಲಿ ನಮ್ಗೆ ದುಃಖಗಳೇ ಬರುತ್ತೆ. ಕೆಲವೊಂದು ಸಮಯದಲ್ಲಿ ನಮ್ಗೆ ಏನಾಗುತ್ತೆ, ದುಃಖಗಳು ಇರೋದಿಲ್ಲ, ಅದನ್ನೇ ಸುಖ ಅಂತ ನಾವು ಭಾವಿಸ್ತೇವೆ. ಇಲ್ಲಿ ನಿಜವಾದ ಸುಖ ಇಲ್ಲ ಅಲ್ವಾ. ಆದ್ರೆ ನಮ್ ಕಷ್ಟ ನಿಜವಾದ ಸುಖ ಇಲ್ಲ, ಯಾಕಂದ್ರೆ ಚಪಲ ಸುಖ. ನಿಜವಾದ ಸುಖ ಆನಂದ ಅದು ಭಗವಂತನ ಪಾದ ಕಮಲಗಳಲ್ಲಿ ಇದೆ ಅಲ್ವಾ. ನಿಜವಾದ ಸುಖ ಅಂದ್ರೆ ಅದು ಬ್ಲಿಸ್, ಅದು ಭಗವಂತನ, ಯಾಕಂದ್ರೆ ಭಗವಂತ ಆನಂದದ ಭಂಡಾರ. ಆನಂದದ ಭಂಡಾರ ಭಗವಂತನ ಪಾದ ಕಮಲದಲ್ಲಿದೆ. ಭೌತಿಕ ಪ್ರಕೃತಿಯಲ್ಲಿ ಏನಿದೆ, ಅದು ದುಃಖಾಲಯ. ಸೊ ದುಃಖಾಲಯದಲ್ಲಿ ದುಃಖವೇ ಇರುತ್ತದೆ, ಸುಖವನ್ನು ಹುಡುಕುವುದು ಅದು ಭ್ರಮೆ. ಈಗೇನಾಗುತ್ತೆ ಅಂದ್ರೆ, ನಮಗೆ ದುಃಖ ಬರುತ್ತೆ, ಆ ದುಃಖ ಬಂದಾಗ ಅಸಂತೋಷಕರ ಸಿಚುವೇಶನ್ ಭಾವನೆಗಳು ಬಂದಾಗ ನಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ನಾನು ಒಳ್ಳೇದ್ ಮಾಡಿದ್ದೆ, ನಾನು ಏನು ಮಾಡಿಲ್ಲ, ನನ್ಗೆ ಯಾಕೆ ಹಿಂಗ ಆಗ್ತಾ ಇದೆ, ಈ ಪ್ರಶ್ನೆಗಳು ಬರುತ್ತೆ ಅಲ್ವಾ. ನಿಮ್ಗೆ ಏನಾದ್ರು ಅನ್ಸಿರ್ಬೋದು ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಅರೆ ನಾನೇನು ತಪ್ಪು ಮಾಡಿಲ್ಲ, ನಂಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಇಂತ ಒಂದು ಫೀಲಿಂಗ್ ಭಾವನೆಗಳು ನಮಗ್ ಬರುತ್ತೆ. ಯಾಕೆ ಅಂತ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ನಮ್ಗೆ ಬರ್ತಾ ಇದೆ ಇದೆಲ್ಲ ಕಷ್ಟಗಳು. ಹರೇ ಕೃಷ್ಣ. ಹಿಂದಿನ ಜನ್ಮದ ಕರ್ಮ. ಯಾಕೆ ಕರ್ಮ ಆತರ ಆಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಹರೇ ಕೃಷ್ಣ. ಇಲ್ಲಿ ಉತ್ತರ ಇದೆ. ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀವಿ ಮಾತಾಜಿ. ನಾವು ಯಾಕೆ ತಪ್ಪು ಮಾಡ್ತೇವೆ ಅಂದ್ರೆ, ಇಲ್ಲಿ ಐಹಿಕ ಪ್ರಕೃತಿಯ ಐಹಿಕ ಪ್ರಕೃತಿ ಗುಣಗಳ ಒಳಗೆ ನಾವು ಎಷ್ಟೋ ಕಾಲ ಏನೋ ಅದು ಗೊತ್ತಿಲ್ಲ. ಯಾವಾಗ ನಾವು ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ ಯಾರಿಗೂ ನೆನಪಿಲ್ಲ. ನಾವು ಹುಟ್ಟಿದ ಅಂದ್ರೆ ಹಬ್ಬ ಮಾಡ್ಕೊಳ್ತೇವೆ, ಬರ್ತ್ಡೇ ಅಲ್ವಾ. ಅದು ನಮ್ಗೆ ಈ ಶರೀರ ಸಿಕ್ಕಿದ್ದ ಈ ಶರೀರದಲ್ಲಿ ಈ ಪ್ರಪಂಚಕ್ಕೆ ಬಂದ ದಿವಸ. ಆದರೆ ಎಷ್ಟೋ ಶರೀರಗಳು ಕಳೆದೋಗಿದೆ ಅಲ್ವಾ. ಎಷ್ಟೋ ಮಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಇಯರ್ಸ್ ಮುಗಿದೋಗಿದೆ, ಗೊತ್ತಿಲ್ಲ ನಮ್ಗೆ ಯಾವಾಗ ಬಂದಿದ್ದೇವೆ ಅಂತ. ಅವಾಗಿಂದ ನಾವು ಈ ಪ್ರಕೃತಿ ಗುಣಗಳ ಜೊತೆ ಸಹವಾಸ ಮಾಡ್ಬಿಟ್ಟಿದ್ದೇವೆ ಅಲ್ವಾ. ಅದ್ರ ಜೊತೆಗೆ 3 ಗುಣಗಳ ಜೊತೆಗೆ ಸಂಘ ಮಾಡ್ಬಿಟ್ಟಿದ್ದೇವೆ. ಸೊ ಈ 3 ಗುಣಗಳು ಅದು ತ್ರಿವಿಧ ತಾಪತ್ರಯನ್ನು ತಂದು ಕೊಡ್ತದೆ ಅಲ್ವಾ. ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಕೊಡ್ತದೆ ಅಲ್ವಾ. ಪ್ರೈಮರಿ ಮಿಸರಿ ಅಲ್ವಾ, ಭೌತಿಕ ದುಃಖಗಳು, ಜನ್ಮ ಮೃತ್ಯು ಜರ ವ್ಯಾಧಿ. ಆಮೇಲೆ ಸೆಕೆಂಡರಿ ಮಿಸರಿ, 2ನೇ ಹಂತದ್ದು ಅಂದ್ರೆ ಏನದು, ತ್ರಿವಿಧ ತಾಪತ್ರಗಳು, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಮನುಷ್ಯ ಇದರಲ್ಲಿ ಇದ್ದೇ ಇರ್ತಾರಂತೆ. ಯಾಕಂದ್ರೆ ಎಲ್ಲ ಜೀವಿಗಳು, ಮನುಷ್ಯರು ಒಂದೇ ಅಲ್ಲ,
ಎಲ್ಲ ಜೀವಗಳು ಇದರಲ್ಲೇ ಇದ್ದೇ ಇರ್ತಾರೆ. ಯಾಕೆಂತಂದ್ರೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಇದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಅದು ನಮಗೆ ಕೊಡ್ತದೆ. ನಮಗೆ ನಮ್ಮ ಶರೀರ ಅಥವಾ ನಮ್ಮ ಮನಸ್ಸು ಅದಕ್ಕೆ ಏನಾದ್ರೂ ರೋಗ ಬರ್ಬೋದು, ಅಥವಾ ಅದು ಆಧ್ಯಾತ್ಮಿಕ. ಆದಿ ಭೌತಿಕ ಅಂದ್ರೆ ನಮಗೆ ನೆರೆಕೆರೆಯವರಿಂದ ಅಥವಾ ಬೇರೆ ದೇಶ ನೋಡಿ ಯುದ್ಧ ನಡೀತಾ ಇದೆ, ಆಮೇಲೆ ಎಲ್ಲ ಈ ಒಂದು ಬೇರೆ ಜೀವಿಗಳಿಂದ ಹಾವು ಕಚ್ಚೋದು, ಸೊಳ್ಳೆ ಕಚ್ಚೋದು, ಏನೋ ರೋಗಗಳು ಬರುತ್ತೆ ಅಲ್ವಾ. ಆಮೇಲೆ ಇಲಿಗಳ ಕಾಟ, ಇವೆಲ್ಲ ಆದಿ ಭೌತಿಕ ಬೇರೆ ಜೀವಿ. ಮತ್ತೆ ಆದಿ ದೈವಿಕ ಅಂದ್ರೆ ಎಲ್ಲ ಈ ಒಂದು ಫ್ಲಡ್ಸ್ ಬರೋದು, ಅಂದ್ರೆ ಪ್ರವಾಹ ಬರೋದು, ಮತ್ತೆ ಭೂಕಂಪ ಆಗೋದು, ಆಮೇಲೆ ಸುನಾಮಿ ಬರೋದು, ದೇವತೆಗಳಿಂದ ಬರ್ತಕ್ಕಂಥದ್ದು ಆದಿ ದೈವಿಕ. ಪ್ರಕೃತಿ ವಿಕೋಪಕ್ಕೆ ಬಂದು ಸೊ ಇಂಥ ಅಸಂತೋಷಕರ ಇದರಲ್ಲಿ ತಾಕಲಾಟದಲ್ಲಿ ಬಂದಿಯಾಗುತ್ತಾನೆ. ಸೊ ಹಾಗಾಗಿ ಯಾವಾಗ ನಾವು 3 ಗುಣಗಳಲ್ಲಿ ತುಂಬಾ ಆ ಜೀವಿಯಲ್ಲಿ ಸಂಘ ಮಾಡ್ಕೊಂಡಿದ್ದೇವೆ, ಅಲ್ಲಿವರೆಗೂ ನಮ್ಗೆ ಈ ಕಷ್ಟ ಸಂಕಟ ಅದು ಮುಗಿಯೋದಲ್ಲ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇವತ್ತಿಗೆ ಇಲ್ಲಿಗೆ ಸಮಯ ಮೀರ್ತಾ ಬಂದಿದೆ. ಹರೇ ಕೃಷ್ಣ. ನಾಳೆ 69ರಿಂದ ಮಾಡೋಣ. ಮಹಾಭಾವ ಅಂದ್ರೆ ಏನು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಈಗ ಇವತ್ತು ನಾವು ಏನ್ ತಿಳ್ಕೊಂಡ್ವಿ, ಇವತ್ತು ನಾವು ಕೃಷ್ಣನ ಶಕ್ತಿಗಳು, ಅಂತರಂಗ ಶಕ್ತಿ ಅಂದ್ರೆ ಸಂಧಿನಿ, ಸಂವಿತ್, ಹ್ಲಾದಿನಿ ಶಕ್ತಿ, ಈ 3 ಶಕ್ತಿಗಳನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಈ ಶಕ್ತಿಗಳನ್ನ ತಿಳ್ಕೊಂಡ ಆದ್ಮೇಲೆ ನಮ್ಗೆ ಆಮೇಲೆ ನಿಧಾನವಾಗಿ ಹೇಳ್ತಾರೆ ಯಾಕೆ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಅವತರಿಸಿದರು ಅವರದ ಇಂಟರ್ನಲ್ ರೀಸನ್ಸ್, ಅಂದ್ರೆ ಅವರು ಬಂದಿರ್ತಕ್ಕಂಥ ಅಂತರಂಗದ ಕಾರಣಗಳು. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಏನಿಲ್ಲ ಮಾತಾಜಿ, ಚೆನ್ನಾಗಿ ಹೇಳಿದಿರ, ಅರ್ಥ ಆಯ್ತು. ಅರ್ಥ ಆಯ್ತಲ್ವಾ? ಹರೇ ಕೃಷ್ಣ. ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಮುಗಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಚ ಅಕಲ್ಪತರು ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ. ನನ್ಗಂತೂ ಅಟೆಂಡೆನ್ಸ್ ಸಿಕ್ಲಿಲ್ಲ. ಹಾಕಿದ್ದೀರಾ? ಹಾಕಿದ್ವಿ ಮಾತಾಜಿ. ಹಾಕಿದ್ದೇನೆ. ಓಕೆ, ಹಾಕಿದ್ದೀರಾ? ನಾನು ಹಾಕೋತೇನೆ ಮಾತಾಜಿ. ಎಲ್ಲಿದೆ ಮಾತಾಜಿ? ನಂಗೆ ಕಾಣಿಸ್ಲಿಲ್ಲ. ಮಾತಾಜಿ ಹಾಕಿದೆ ನೋಡಿ. ನನ್ಗೇನು ಕಾಣ್ತಾ ಇಲ್ಲ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಲ್ಯಾಪ್ಟಾಪ್ ಅಲ್ಲಿ ನಂಗೆ ಅಟೆಂಡೆನ್ಸೇ ಕಾಣ್ತಾ ಇಲ್ಲ. ನನ್ನ ಅಟೆಂಡೆನ್ಸ್ ಹಾಕೊಳ್ಳಿ ಮಾತಾಜಿ. ನಂಗೆ ಅಟೆಂಡೆನ್ಸ್ ಲಿಂಕೇ ಕಾಣ್ತಾ ಇಲ್ಲ. ಮೆಸೇಜ್ ಅಲ್ಲಿ ಇದೆ ಮಾತಾಜಿ. ಇಲ್ಲ, ನನಗೆ ಚಾಟ್ ಅಲ್ಲಿ ಇಲ್ಲ ಮಾತಾಜಿ. ನನ್ಗೆ ಎಂತ ಗೊತ್ತಿಲ್ಲ ಮಾತಾಜಿ. ಸ್ಕ್ರೀನ್ ಸ್ಟಾಪ್ ಮಾಡಿ, ಆಗ ಕಾಣ್ತದೆ ನೋಡಿ. ಓ, ಸ್ಕ್ರೀನ್ ಶಾಟ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಮಾತಾಜಿ, 2 ಸರಿ ಹಾಕಿದ್ದಾರೆ. ನನಗೆ ಕಾಣ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಹರೇ ಕೃಷ್ಣ. ಈಗ ಕಾಣ್ತದಲ್ಲ ಮಾತಾಜಿ? 1 ನಿಮಿಷ. ಇಲ್ಲ, ಕಾಣ್ತಾ ಇಲ್ಲ ನನಗೆ ಮಾತಾಜಿ. ಏನೋ ಲ್ಯಾಪ್ಟಾಪ್ ಅಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆ, ನಾನು ಇದನ್ನ